ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಒಂದಷ್ಟು ವಿಶೇಷ ಅತಿಥಿಗಳಿದ್ದಾರೆ, ಅವರನ್ನ ಸ್ವಾಗತಿಸೋಣ. ಆದ್ರೆ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಪುರುಷನ ಸಾಧನೆ ಹಿಂದೆ ಮಹಿಳೆ ಇರ್ತಾಳೆ ಅನ್ನೋ ಒಂದು ಮಾತಿದೆ. ಆದ್ರೆ ಇಲ್ಲಿ ಒಂದು ಮಹಿಳೆಯರ ತಂಡ, ಒಂದು ಟೀಮ್, ಪವರ್ಫುಲ್ ಟೀಮ್ ಅಂತ ಹೇಳ್ಬಹುದು. ಸೊ ಆ ಟೀಮ್ ಕಳೆದ ಒಂದಷ್ಟು ವರ್ಷಗಳಿಂದ ಪವರ್ ಪರ್ಬ ಅನ್ನುವಂತಹ ಹೆಸರಲ್ಲಿ ಅವರ ಪವರ್ ಅನ್ನ ತೋರಿಸ್ತಾ, ಹಾಗೆ ಒಂದಷ್ಟು ಬೇರೆ ಮಹಿಳೆಯರನ್ನ ಎಂಪವರ್ ಮಾಡ್ತಾ ಒಂದಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಪವರ್ ಪರ್ಬ ಅಂತ ಆಚರಿಸ್ತಾ ಇದ್ದಾರೆ. ಬನ್ನಿ ಅವರ ಜೊತೆ ಮಾತನಾಡೋಣ. ಹೇಗೆ ಈ ಪವರ್ ಪರ್ಬ ಸ್ಟಾರ್ಟ್ ಆಯ್ತು, ಕೋವಿಡ್ ಟೈಮ್ ಅಲ್ಲಿ ಹೇಗಾಯ್ತು, ಹಾಗೆ ಈ ವರ್ಷ ಹೇಗೆ ಆಗ್ತಾ ಇದೆ ಅನ್ನೋದನ್ನ ಎಲ್ಲ ಮಾತನಾಡೋಣ. ಬನ್ನಿ ಅವರನ್ನು ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಮೊದಲು ನಮ್ಮೊಂದಿಗಿದ್ದಾರೆ ಪವರ್ ಸಂಸ್ಥೆಯ ಫೌಂಡರ್ ಪ್ರೆಸಿಡೆಂಟ್ ರೇಣು ಜೈರಾಮ್ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಸೊ ಓಕೆ, ಹಾಗೆ ಕೋವಿಡ್ ಟೈಮ್ ಅಲ್ಲಿ ಕೂಡ ಈ ಸಂಸ್ಥೆ ಪವರ್ ಪರ್ಬವನ್ನ ಆಚರಿಸಿತ್ತು, ಹಾಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿತ್ತು, ಈ ಪವರ್ ಪರ್ಬವನ್ನ ಆಚರಿಸಿತ್ತು. ಸೊ ಆ ಟೈಮಿನ ಪ್ರೆಸಿಡೆಂಟ್ ಆಗಿದ್ದವರು ನಮ್ಮ ಜೊತೆ ಇದ್ದಾರೆ, ಪುಷ್ಪಾ ಗಣೇಶ್ ಅವರು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಸೊ ಈಗದ ಕರೆಂಟ್ ಪ್ರೆಸಿಡೆಂಟ್ ನಮ್ಮೊಂದಿಗೆ ಇದ್ದಾರೆ ಪೂನಂ ಶೆಟ್ಟಿ ಅವರು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಓಕೆ, ನಾವು ಫಸ್ಟ್ ಹೇಗೆ ಸ್ಟಾರ್ಟ್ ಆಯ್ತು ಪವರ್ ಸಂಸ್ಥೆ ಆಗಿರಬಹುದು, ಈ ಪವರ್ ಪರ್ಬ, ಅದರ ಬಗ್ಗೆ ಮಾತನಾಡೋಣ. ರೇಣು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಪವರ್ ಸಂಸ್ಥೆಯಿಂದ ಇದೊಂದು ಪವರ್ ಈಗ ಎಲ್ಲರಿಗೂ ಹೆಚ್ಚಿನ ಮಟ್ಟಿಗೆ ತಿಳಿದಿದೆ. ಪ್ಲ್ಯಾಟ್ಫಾರ್ಮ್ ಆಫ್ ವುಮೆನ್ ಆಂಟ್ರಪ್ರಿನರ್ಸ್ ಇದೊಂದು ರಿಜಿಸ್ಟರ್ಡ್ ಸಂಸ್ಥೆ ಆಗಿದೆ. ಉಡುಪಿ ಭಾಗದಲ್ಲಿ ಮಹಿಳಾ ಉದ್ಯಮಿಗಳಿಗೆ ಮೀಸಲ್ಪಟ್ಟ ಸಂಸ್ಥೆ ಆಗಿದೆ. ಇದೊಂದು 14 ವರ್ಷದಿಂದ ನಾವು ಕಾರ್ಯ ಮಾಡ್ತಾ ಇದ್ದೇವೆ ಈ ಭಾಗದಲ್ಲಿ. ಇದರಿಂದ ನಾವೊಂದು ಸಿಗ್ನೇಚರ್ ಇವೆಂಟ್ ಈ ಪವರ್ ಪರ್ಬ ಅಂತ ಹೇಳಿ ಶುರು ಮಾಡಿದ್ವಿ. ಇದು ಶುರು ಆದದ್ದು ಆಲ್ಮೋಸ್ಟ್ ಭಾಳ ನಾವು ಸಂಸ್ಥೆ ಶುರು ಮಾಡಿದ್ರಿಂದ ಶುರು ಆಗಿದೆ. ಆ್ಯಕ್ಚುಲಿ ಅಂತಾರೆ ಒಂದು ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇದ್ವಿ, ಒಬ್ಬರ ಜೊತೆ ಕೊಲಾಬ್ರೇಟ್ ಮಾಡಿ ಮಾಡ್ತಾ ಇದ್ವಿ. ಈ ಗ್ರಾಮೋತ್ಸವ ಆಗಲಿ, ಅದು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಜೊತೆಗೆ, ಯಾಕಂದರೆ ನಮಗೆ ಅವರು ಸ್ಟಾರ್ಟಿಂಗ್ ಸಪೋರ್ಟ್ ಮಾಡಿದ್ದು ಅವರು ಪವರ್ ಸಂಸ್ಥೆ ಶುರು ಮಾಡಿದಾಗ. ಆಗ ಅವರ ಒಂದು ಏನು ಮಾರ್ಕೆಟಿಂಗ್ ಫೇರ್ ಇದೆ ಅದರ ಜೊತೆ ನಾವು ಕೈ ಜೋಡಿಸ್ತಾ ಇದ್ವಿ. ಅದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂತು. ಅದರ ನಂತರ ನಾವು ಮಹಿಳಾ ಸಮಾಜ, ಹಾಗೆ ಈವನ್ ಉಡುಪಿಯಲ್ಲಿ ಸಹ ಒಮ್ಮೆ ಬೋರ್ಡ್ ಹೈಸ್ಕೂಲ್, ಇದರಲ್ಲಿ ಬೇರೆ DIC ಅವರ ಸಪೋರ್ಟ್ ಒಟ್ಟಿಗೆ ನಾವು ಇನ್ನು ಕೆಲವು ಎಕ್ಸಿಬಿಷನ್ಸನ್ನು ಮಾಡಿದ್ವಿ. ಅದೆಲ್ಲ ಒಂದು ಸಣ್ಣ ಮಟ್ಟದಲ್ಲಿ ನಾವು ಕೊಲಾಬ್ರೇಟ್ ಮಾಡಿ ಮಾಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಒಂದು 4 ಎಕ್ಸಿಬಿಷನ್ಸ್ ಇದರ ಮುಂಚೆ ಮಾಡಿದ್ವಿ. ಅದರ ನಂತರ 2016ರಲ್ಲಿ ನಾವು ಫಸ್ಟ್ ಪವರ್ ಪರ್ಬ ಎಡಿಷನನ್ನು ಶುರು ಮಾಡಿದ್ವಿ. ಯಾಕಂದರೆ ನಮಗೊಂದಷ್ಟು ಎಕ್ಸ್ಪೀರಿಯನ್ಸ್ ಇತ್ತು, ಮತ್ತು ಕಾಂಟ್ಯಾಕ್ಟ್ಸ್ ಇತ್ತು, ಎಕ್ಸಿಬಿಟರ್ಸ್ದು ಇದು ಇತ್ತು, ಮತ್ತು ಒಂದು ಮನೋಬಲ ಇತ್ತು, ಎಲ್ಲ ಧೈರ್ಯ ಇತ್ತು. ಸ್ವಲ್ಪ ನಾವು ಇಂಡಿಪೆಂಡೆಂಟ್ ಆಗಿ ನಾವು ಟೀಮ್ ಪವರ್ ಮಾಡ್ಬೋದು ಅಂತ ಹೇಳಿ. ಸೊ ಹಾಗಾಗಿ ನಾವು ಒಂದು 2016ರಲ್ಲಿ ಫಸ್ಟ್ ಎಡಿಷನ್ ಶುರು ಮಾಡಿದ್ವಿ. ಅದು MGM ಮೈದಾನದಲ್ಲಿ, ಇದು ಕಾಲೇಜ್ ಕ್ಯಾಂಪಸ್ಸಲ್ಲಿ ನಾವು ಮಾಡಿದ್ವಿ. ಆಗ ಒಳ್ಳೆ ರೀತಿಯಲ್ಲಿ ನಡೀತು. ಅದು ಒಂದು ಮೋಟಿವೇಶನ್ ಆಗಿ ಐ ಥಿಂಕ್ ದಟ್ ಗೇವ್ ವೇ ಫಾರ್ ದ ಫ್ಯೂಚರ್ ಎಡಿಷನ್ಸ್ ಆಫ್ ಪವರ್ ಪರ್ಬ ಅಂತ ಹೇಳ್ಬೋದು. ಸೊ ಫ್ರಮ್ ದ್ಯಾಟ್ ಇಯರ್, ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಈಗ ಒಂದು ಲೆವೆಲಿಗೆ ಬಂದು ನಿಂತಿದೆ. ಸೊ ನಿಮಗೆ ನೋಡುವಾಗ ಹೇಗೆ ಅನಿಸ್ತದೆ? ಅಂದರೆ ಈಗ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಸಹ ನೀವೆಲ್ಲ ಒಟ್ಟಿಗೆ ಇರ್ತೀರಿ, ಈಗ ಒಂದಷ್ಟು ಜನ ಜಾಯಿನ್ ಆಗಿರ್ತಾರೆ, ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿರ್ತದೆ. ಸೊ ಈಗ ನೋಡುವಾಗ ನಿಮ್ಗೆ ಎಷ್ಟು ಖುಷಿ ಆಗ್ತದೆ, ಅಥವಾ ಅದೊಂದು ಲೈಕ್ ಒಂದು ಪ್ರೌಡ್ ಫೀಲಿಂಗ್ ಇರಬಹುದು. ಸೊ ನಿಮಗೆ ಅದು ಹೇಗೆ ಅನ್ನಿಸ್ತದೆ? ಡೆಫಿನೆಟ್ಲಿ ಇದು ತುಂಬ ಪ್ರೌಡ್ ಫೀಲಿಂಗ್. ಇದು ನಾವು ಶುರು ಮಾಡಿದಾಗ 2016ರಲ್ಲಿ ಸರಿತಾ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ವಿ. ಮತ್ತು ಆಗ ನಾನು ಫಸ್ಟ್ ಇವೆಂಟ್ ಕೋಆರ್ಡಿನೇಟರ್ ನಾನಾಗಿದ್ದೆ. ಹಾಗಾಗಿ ಅದೊಂದು ಬಾಂಡ್ ಇದೆ ಪವರ್ ಪರ್ಬ ಒಟ್ಟಿಗೆ. ಒಂದು ಡಿಫ್ರೆಂಟ್ ಬಾಂಡ್. ಯಾಕಂದರೆ ಒಂದು ಮಗು ಹೇಗೆ ಬೆಳೀತಾ ಹೋಗುವಾಗ ಅಮ್ಮನಿಗೆ ಖುಷಿ ಆಗ್ತದೆ, ಅಂತರ ಆ ಫೀಲಿಂಗ್ ಅಂತ ಹೇಳ್ಬೋದು. ನಾವು MGM ಅಲ್ಲಿ ಶುರು ಮಾಡಿದಾಗ ಸ್ವಲ್ಪ ಅಷ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಇತ್ತು, ಸ್ವಲ್ಪ ಒಟ್ಟೊಟ್ಟು ಮಾಡಿ ಎಲ್ಲ. ಬಟ್ ಆದರೆ ಹೇಗೆ ಆಗ್ಬೋದು ಇಂಡಿಪೆಂಡೆಂಟ್ ಆಗಿ ಮಾಡುವಾಗ ಅಂತ ಒಂದು ಟೆನ್ಷನ್ ಇತ್ತು. ಆದರೆ MGM ಕ್ಯಾಂಪಸ್ಸಲ್ಲಿ ಏನಾಯ್ತಂದರೆ ನಾವು ಒಂದು ಆಗಲೂ ಸಹ ನಾವು ಎಲ್ಲ ರೀತಿಯಲ್ಲಿ ಇದು ಮಾಡ್ಕೊಂಡಿದ್ದೇವೆ, ಪ್ರಿಪೇರ್ ಆಗಿದ್ವಿ. ವಿ ಡಿಡ್ ಅ ಲಾಟ್ ಆಫ್ ಗುಡ್ ಪ್ಲಾನಿಂಗ್ ಆ್ಯಂಡ್ ದಟ್ಸ್ ಹೌ ಐ ಥಿಂಕ್ ವಿ ಕುಡ್ ಎಕ್ಸಿಕ್ಯೂಟ್ ದ ಹೋಲ್ ಇವೆಂಟ್ ವಂಡರ್ಫುಲಿ. ಆಗಲೂ ಸಹ ನಮ್ಮಲ್ಲಿ ಆಲ್ಮೋಸ್ಟ್ 75 ಸ್ಟಾಲ್ಸ್ ಇತ್ತು ಫಸ್ಟ್ ಎಡಿಷನಲ್ಲಿ. ಆ್ಯಂಡ್ ಹೆಚ್ಚಾಗಿ ಲೋಕಲ್ ವುಮೆನ್ ಆಂಟ್ರಪ್ರಿನರ್ಸೇ ಇದ್ದರು ಆಗ. ಯಾಕಂದರೆ ನಮ್ಮದು ಇನ್ನೂ ರೀಚ್ ನ್ಯಾಷನಲ್ ಲೆವೆಲ್ವರೆಗೆ ಹೋಗಿರಲಿಲ್ಲ. ಸೊ ನಾವು ವಿ ಕುಡ್ ಟ್ಯಾಪ್ ಮೋಸ್ಟ್ ಆಫ್ ವುಮೆನ್ ಆಂಟ್ರಪ್ರಿನರ್ಸ್ ಫ್ರಮ್ ಕುಂದಾಪುರ, ಕಾರ್ಕಳ, ಇಲ್ಲಿ ಮತ್ತು ಹಳ್ಳಿಗಳಿಂದ ಸಹ ಬಂದಿದ್ದರು. ಸೊ ಅದು ಒಂದು ಎಕ್ಸಿಬಿಟರ್ಸ್ ಮಟ್ಟಿಗೆ ಆಲ್ಮೋಸ್ಟ್ 75 ರೀಚ್ ಆಗಿದ್ವಿ. ಮತ್ತು ಆಗ ಸಹ ಇದೇ ಥರ ಏನಿದೆ ಎಲ್ಲ ಇತ್ತು, ಸ್ವಲ್ಪ ಸಣ್ಣದಾಗಿತ್ತು. ಈಗ ಅದು ಆಲ್ಮೋಸ್ಟ್ 2 ಪಟ್ಟು 3 ಪಟ್ಟು ಜಾಸ್ತಿ, ಪ್ರತಿ ವರ್ಷ ದೊಡ್ಡದಾಗ್ತಾ ಉಂಟು. ಹಾಗೆಯೇ ಪವರ್ ಪರ್ಬ ಸ್ಟಾಲ್ಸ್ ಲೆಕ್ಕದಲ್ಲಿ ಮಾತ್ರ ದೊಡ್ಡದಾಗ್ತಾ ಇಲ್ಲ, ಜನರ ಒಂದು ಪ್ರೀತಿಯ ಪವರ್ ಪರ್ಬಕ್ಕೆ ತೋರಿಸುವ ಅದರಲ್ಲಿ ಸಹ ವಿ ಆರ್ ಸೀಯಿಂಗ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಎಕ್ಸಿಬಿಟರ್ಸ್, ನಂಬರ್ ಆಫ್ ವಿಸಿಟರ್ಸ್ ಎಲ್ಲ. ಮತ್ತು
ಈವನ್ ದ ಸಪೋರ್ಟ್ ವಾಟ್ ವಿ ಆರ್ ಗೆಟಿಂಗ್. ಫಸ್ಟ್ ಪರ್ಬ ಮಾಡಿದಾಗ ಇದರದ್ದು ಆಲ್ಮೋಸ್ಟ್ ಕ್ವಾರ್ಟರ್ ಹಾಫ್ ಬಡ್ಜೆಟಲ್ಲಿ ನಾವು ಮಾಡಿದ್ವಿ. ಆಗ ಸ್ವಲ್ಪ ಬ್ಯಾಂಕಿನವರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ, DIC ಬ್ಯಾಂಕಿನವರು, ಸಿಡ್ಬಿ ಅವರು ಸಪೋರ್ಟ್ ಮಾಡಿದರು. ಸಪೋರ್ಟ್ ಬರ್ತಾ ಉಂಟು, ಅದೊಂದು ತುಂಬ ಖುಷಿಯ ವಿಷಯ ಅಂದರೆ ಎಲ್ಲ ನಾನು ಮಾಧ್ಯಮದವ್ರದ್ದು ಹೇಳ್ತೇನೆ, ಎಲ್ಲ ಡಿಪಾರ್ಟ್ಮೆಂಟ್ಸಿಂದ ನಮಗೆ ಸಪೋರ್ಟ್ ಒಂದು ಬಂದ ಕಾರಣ ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಆದರೆ ಈಗ ಅದು ಒಂದು ಬೇರೆದೇ ಲೆವೆಲ್, ಇಟ್ ಹಸ್ ಗಾನ್ ಟು ವಿತ್ ಡಿಫ್ರೆಂಟ್ ಪ್ರೆಸಿಡೆಂಟ್ಸ್, ಇಟ್ ಹಸ್ ಗಾನ್ ಟು ಅ ವೆರಿ ಹೈ ಲೆವೆಲ್ ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ವೆರಿ ಗುಡ್ ಟು ಸಿ ಅಂತ ಭಾಳ ಖುಷಿ ಆಗ್ತದೆ. ಬಹುಶಃ ನೀವು ಒಂದಷ್ಟು ವುಮೆನ್ ಆಂಟ್ರಪ್ರಿನರ್ಸ್ಗೆ ಹೆಲ್ಪ್ ಮಾಡುವ ಕಾರಣ, ಸಪೋರ್ಟ್ ಮಾಡುವ ಕಾರಣ ನಿಮಗೂ ಕೂಡ ಅಷ್ಟೇ ಒಂದು ಸಪೋರ್ಟ್ ಸೊಸೈಟಿಯಿಂದ ಆಗಿರಬಹುದು ಅಥವಾ ಬೇರೆ ಬೇರೆ ಸ್ಟ್ರೀಮ್ ಇಂದ ಬರ್ತಾ ಉಂಟು ಅಂತ ಹೇಳಿ ಹಾಗೆ ಅಂತ ಹೇಳಿ ಭಾವಿಸ್ಕೊಳ್ತೇವೆ. ತುಂಬಾ ಖುಷಿ ಆಗ್ತದೆ ಅದು. ಸೊ ಹಾಗೆ ಮ್ಯಾಮ್ ಹೇಳಿದ್ರು ಜನರ ಸಪೋರ್ಟ್ ತುಂಬಾ ಇದೆ ಅಂತ. ಬಹುಶಃ ಕೋವಿಡ್ ಟೈಮ್ ಅಲ್ಲಿ ಕೂಡ ಒಂದಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಈ ಸತಿ ಹೇಗೆ ಪವರ್ ಪರ್ಬ ಅಂದ್ರೆ ನಮ್ಗೆ ನೋಡ್ಬೇಕು ಅಥವಾ ನಮ್ಗೆ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. ಸೊ ಆ ಟೈಮ್ ಅಲ್ಲಿ ಈ ಪವರ್ ಪರ್ಬ ಅಂತ ಆಯ್ತು ಮ್ಯಾಮ್. ಸೊ ಆ ಟೈಮ್ ಅಲ್ಲಿ ನೀವು ಪ್ರೆಸಿಡೆಂಟ್ ಆಗಿದ್ರಿ, ಅದು ಹೇಗಾಯ್ತು? ಅದು ಒಂದು ಜರ್ನಿ ಅಂತಾನೆ ಹೇಳ್ಬೋದು, ಅದು ಬೇರೆನೆ ಜರ್ನಿ. ಸೊ ಅದು ಹೇಗಿತ್ತು? ಹೌದು, ಆಕ್ಚುಲಿ ಪವರ್ ಪರ್ಬ ಪ್ರತಿ 2 ವರ್ಷಕ್ಕೊಮ್ಮೆ ಆಗ್ತಾ ಇತ್ತು. ಹಾಗೆ ನನ್ನ ಟರ್ಮ್ ಬಂದಾಗ ಆ ವರ್ಷ ಆಗಬೇಕಿತ್ತು. ಕರೆಕ್ಟಾಗಿ ನಾನು ತಗೊಂಡು ಒಂದು 10 ದಿವಸಕ್ಕೆ ಕೋವಿಡ್ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಸೊ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. 1 ತಿಂಗಳು ನಾವು ಜಸ್ಟ್ ಆಲೋಚನೆ ಮಾಡಿದ್ವಿ, ಏನು ಹೇಗೆ ನಡ್ಸ್ಕೊಂಡು ಹೋಗೋದು, ಏನು ಮಾಡಬೇಕು ಅಂತ. ಇವನ್ ನಮ್ಮ ಮೀಟಿಂಗ್ ಮಾಡೋದೂ ಕಷ್ಟ ಆಗ್ತದೆ, ಯಾರು ಒಟ್ಟಿಗೆ ಸೇರ್ಲಿಕ್ಕಿಲ್ಲ. ಎಲ್ಲೂ ಗೊತ್ತಲ್ಲ, ಏನು 144 ಸೆಕ್ಷನ್ ಆದಾಗ ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡಿದ್ವಿ ನಾವು, ಎಲ್ಲೂ ಹೊರಗಡೆ ತಿರುಗಾಡುವಾಗಿರಲಿಲ್ಲ, ಏನೂ ಇರಲಿಲ್ಲ. ಬಟ್ ಆ ಟೈಮಲ್ಲಿ ಫಸ್ಟಿಗೆ ನಾವು ಸ್ಮಾಲ್ ಇನಿಷಿಯೇಟಿವ್ ತೊಗೊಂಡಿದ್ದು ನಮ್ಮ ಫೌಂಡರ್ ಪ್ರೆಸಿಡೆಂಟ್ನ ಇನಿಷಿಯೇಟಿವ್ ಇದರಿಂದನೇ ನಾವು ಆನ್ಲೈನ್ ಮೀಟಿಂಗ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಹೇಗಾದರೂ ಮಾಡಿ ಅಂತ. ಸೊ ಅದನ್ನು ಮಾಡಿ ನಾವು ಬೇರೆ ಬೇರೆ ಕಡೆಯಿಂದ, ಅಂದರೆ ಬೇರೆ ಈವನ್ ನಾಟ್ ಓನ್ಲಿ ನಮ್ಮ ಸುತ್ತ ಇರುವ ಸ್ಪೀಕರ್ಸನ್ನೆಲ್ಲ, ನಾವು ಮುಂಬೈ ಬೇರೆ ಬೇರೆ ಕಡೆಯಿಂದ, ಬ್ಯಾಂಗ್ಳೂರ್, ಅಲ್ಲಿಂದ ನಮಗೆ ಅಟ್ಲೀಸ್ಟ್ ಮೋಟಿವೇಶನ್. ಸೊ ಈ ಟೈಮಲ್ಲೂ ನಾವು ಏನಾದರೂ ಒಂದು ಎಂಗೇಜ್ ಆಗಿ ಇರಬೇಕು ಅಂತ ಹೇಳೋದನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗೆ ಮಾಡ್ತಾ ಇರುವಾಗ ನಮ್ಮ ಅಂದರೆ ಪರ್ಬದ ಎಕ್ಸಿಬಿಟರ್ಸ್ ಇದ್ದಾರಲ್ಲ ಅವರೆಲ್ಲ, ಯಾಕಂದರೆ ಬೇಸಿಕ್ಲಿ ನಮ್ಮ ಪರ್ಬದ ಎಕ್ಸಿಬಿಟರ್ಸ್ ಯಾರು ಅಂದರೆ ಮನೆಯಲ್ಲಿ ತಯಾರು ಮಾಡುವಂಥ ವಸ್ತುಗಳನ್ನು ತಯಾರು ಮಾಡೋರು. ಸೊ ಬೇಸಿಕ್ಲಿ ಆ ಸ್ಮಾಲ್ ಸ್ಕೇಲ್ಸಲ್ಲಿ ಮಾಡುವಂಥವ್ರು ಹೆಚ್ಚಾಗಿ. ಹಾಗೆ ಸೊ ಅವರಿಗೆ ಜಾಸ್ತಿ ಇದಿತ್ತು, ಅಂದರೆ ಅವರಿಗೆ ಹೇಗೆ ಅವರ ಜೀವನ ನಡೆಸಲಿಕ್ಕೂ ಅವರಿಗೆ ಇದಾಗ್ತಾ ಇತ್ತು. ಸೊ ಆ ಫ್ರಸ್ಟ್ರೇಷನ್ ಅವರಲ್ಲಿ ಇತ್ತು. ಸೊ ಹಾಗೆ ಅವರಿಂದ ನಮಗೆ ಬಂದಾಗಲೂ ಮತ್ತು ನಾವು ಸಹ ಏನಾದರೂ ಇದಕ್ಕೊಂದು ಬೇರೆ ಆಪ್ಷನ್ ಮಾಡಬೇಕು ಅಂತ ನಾವು ತಿಳ್ಕೊಂಡಾಗ ಏನು ಮಾಡ್ಬೋದು ಅಂತ ಹೇಳುವಾಗ ಆವಾಗ ಬಂದಿದ್ದು ಆಲ್ರೆಡಿ ಆಗ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಎಲ್ಲ. ಸೊ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಒಂದು ನಾವೇ ಪವರ್ ಪರ್ಬಾ ಅಂತ ಹೇಳುವ ಹೆಸರಲ್ಲೇ ಡೊಮೇನ್ ಇದರಲ್ಲಿ ನಾವೊಂದು ಸ್ಟಾರ್ಟ್ ಮಾಡಿದ್ವಿ. ಅದು ವಿತ್ ದ ಸಪೋರ್ಟ್ ಆಫ್ ಟೆಕ್ನಿಕಲ್ ಬೇರೆ ಇದರಿಂದ ನಾವು ಮಾಡಿದ್ವಿ. ಆ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ, ಬಟ್ ಇದು ಸುಲಭ ಇರಲಿಲ್ಲ. ಯಾಕಂದರೆ 10 ಜನರನ್ನ ಹೇಗಾದ್ರೂ ಅವ್ರಿಗೂ ಒಂದು ಇಂಟ್ರೆಸ್ಟ್ ಇರುತ್ತೆ, ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಬಟ್ ತುಂಬ ಜನರನ್ನ ಅದನ್ನು ಇನ್ವಾಲ್ವ್ ಮಾಡ್ಕೊಬೇಕು. ಈಗ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸಣ್ಣ ಮಟ್ಟಿಗೆ ಅಂದರೆ ಮಾಡಲಿಕ್ಕೂ ನಮಗೂ ಎಕ್ಸ್ಪೆನ್ಸಸ್ ಅದು ಜಾಸ್ತಿ ಆಗುತ್ತೆ. ಸೊ ವಿ ನೀಡ್ ಟು ಗೆಟ್ ಅ ಲಾರ್ಜರ್ ಗ್ರೂಪ್ ಇನ್ಸೈಡ್. ಹಾಗೆ ಅದನ್ನು ಮಾಡಬೇಕಾದಾಗ ಕೆಲವರಿಗೆ ನಾವು ಎಜುಕೇಟ್ ಮಾಡಬೇಕಾಯ್ತು. 1-to-1 ಅವ್ರ ಹತ್ರ ಕಾನ್ವರ್ಸೇಷನ್ ಮಾಡಿ, ಹೀಗಾಗ್ತದೆ ನೋಡಿ, ಇದು ನಿಮಗೆ ಹೊಸತೊಂದು ರೀತಿಯಲ್ಲಿ ನೀವು ಇನ್ಮೇಲಿಂದ ನೀವು ಫಿಸಿಕಲ್ ಆಗಿ ಈ ಥರ ಇದು ಎಕ್ಸಿಬಿಷನ್ಗೆ ಹೋದ್ರೂ ಆನ್ಲೈನ್, ಸೊ ನಿಮ್ಮ ರೀಚ್ ಸಹ ಜಾಸ್ತಿ ಇರುತ್ತೆ. ಯಾಕೆಂದರೆ ಈಗ ಫಿಸಿಕಲಿ ಮಾಡುವಾಗ ಏನಾಗುತ್ತೆ, ನಮ್ಮ ಫುಟ್ಫಾಲ್ಸ್ ಏನಿರ್ತಾರೆ ಎಲ್ಲ ಲೋಕಲ್ ಇರ್ತಾರೆ ಹೆಚ್ಚಾಗಿ, ಅಥವಾ ಅಲ್ಲಿಗೆ ಬಂದವರು ಯಾರಾದರೂ ಹೊರಗಡೆಯಿಂದ ಬಂದವರಿದ್ದರೆ ಇರ್ತಾರೆ. ಬಟ್ ಈ ಪವರ್ ಪರ್ಬದಲ್ಲಿ ಏನಾಯಿತು ಅಂದರೆ ನಮ್ಮ ರೀಚು ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೋಯಿತು, ಆಲ್ ಓವರ್ ಇಂಡಿಯಾ, ಪ್ಯಾನ್ ಇಂಡಿಯಾ ಹಾಗೆ ಹೋಯಿತು. ಸೊ ರೀಚ್ ಅಲ್ಲಿ ತನಕ ಹೋಯಿತು. ಇವನ್ ನಾವು ಇಂಟರ್ನ್ಯಾಷನಲಿ ಅಲ್ಲಿಂದ ಸಹ ಪರ್ಚೇಸ್ ಮಾಡಿದ್ದಾರೆ, US ಇಂದ, ಆಸ್ಟ್ರೇಲಿಯಾದಿಂದ, ಕೆನಡಾಯಿಂದ ಆ ಥರ ಪರ್ಚೇಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಏನಿತ್ತು ಅಂದರೆ ಇದು 24/7 ಈ ಎಕ್ಸಿಬಿಷನ್ ನಡೀತಾ ಇತ್ತು. ಈಗ ನಮ್ಮ ಫಿಸಿಕಲ್ ಎಕ್ಸಿಬಿಷನ್ ಅಂದರೆ ಬೆಳಗ್ಗೆ ಒಂದು 10 ಗಂಟೆಯಿಂದ ರಾತ್ರಿ ಒಂದು 9 ಗಂಟೆ ತನಕ ಆಗುತ್ತೆ. ಬಟ್ ಇದು ಹೀಗಲ್ಲ, ಇದು 24/7. ಯಾಕಂದ್ರೆ ಡೇ ಟೈಮಲ್ಲಿ ಇಂಡಿಯಾ, ಬೇರೆ ಹೊತ್ತಿಗೆ ಬೇರೆ ಕಂಟ್ರೀಸ್ ಎಲ್ಲ ಸಹ ಹಾಗೆ. ಸೊ ಕೆಲವು ಸತಿ ಏನಾಗ್ತಾಯಿತ್ತು ನಮ್ಮ ಎಕ್ಸಿಬಿಟರ್ಸ್, ಯಾಕಂದರೆ ಆನ್ಲೈನಲ್ಲಿ ಅದು ಏನಾಗುತ್ತೆ, ಅದರಲ್ಲಿ ಇದೆ ನಮಗೆ ಚಾಟ್ ಬಾಕ್ಸ್ ಅಂತ ಇರುತ್ತೆ. ಸೊ ಅವರ ಕಾರ್ಟ್ ಇರ್ತದೆ, ಅದರಲ್ಲಿ ಹಾಕಿಡ್ತಾರೆ. ಸೊ ಅವರ ನಂಬರ್ ಬೀಳುತ್ತೆ ಕಸ್ಟಮರ್ಸ್ ಅವರದ್ದು. ಸೊ ಹಾಗೆಲ್ಲ ಇದ್ದಿದ್ರಿಂದ ಅವ್ರು ಇವನ್ ನಮ್ಮ ಎಕ್ಸಿಬಿಟರ್ ಬೆಳಗ್ಗೆ ಹೇಳುವಾಗ ಅವ್ರದ್ದೆಲ್ಲ ಕಾರ್ಟಲ್ಲಿ ಇರ್ತಿತ್ತು, ಇಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅದೊಂದು ಬೆನಿಫಿಟ್ ಸಿಗ್ತದೆ. ಸೊ ಇದನ್ನೆಲ್ಲ ಅವರಿಗೆ ನಾವು ಫಸ್ಟಿಗೆ ಹೇಳಿ ಎಜುಕೇಟ್ ಮಾಡಿ ಒಬ್ರೊಬ್ರನ್ನೇ ಇದು ಮಾಡಿ ಸುಮಾರು ನಾವು ಒಂದು 75 ಸ್ಟಾಲ್ಸ್ ಹಾಗೆ ಬರುವಾಗೆ ಮಾಡಿದ್ವಿ. ಸೊ ಅವ್ರಿಗೆ ಅದ್ರ ಬಗ್ಗೆನು ಅಂದರೆ ಅವ್ರಿಗೆ ಇವನ್ ಅದರಲ್ಲಿ ಇನ್ನೊಂದು ಟಾಸ್ಕ್ ಇದ್ದದ್ದು ಅವರ ಪ್ರಾಡಕ್ಟ್ಸನ್ನು ಅಪ್ಲೋಡ್ ಮಾಡಬೇಕು ಅವರು. ಸೊ ಅದನ್ನು ಟ್ರೈನಿಂಗ್ ಸಹ ಕೊಟ್ವಿ ನಾವು. ಸೊ ಸುಮಾರು ಟ್ರೈನಿಂಗ್ ಪ್ರೊಸೆಸ್ ಆಗಿದೆ ಅದರಲ್ಲೂ ಸಹಿತ. ಇಟ್ ವಾಸ್ ನಮಗೂ ಸಹ ಟ್ರೈನಿಂಗ್ ಆಸ್ ವೆಲ್ ಆಸ್ ಅನ್ ಎಕ್ಸ್ಪೀರಿಯನ್ಸ್ ಆಲ್ಸೋ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಯಾವತ್ತೂ ಸಹಿತ ಈಗ ಅವರು ಫಿಸಿಕಲಿ ಆನ್ಲೈನ್ ಎನಿ ಟೈಮ್ ಅವರು ಯಾವ ಪ್ಲಾಟ್ಫಾರ್ಮಲ್ಲಾದರೂ ಅವರು ಮಾಡ್ಬೋದು. ಸೊ ಆ ಎಕ್ಸ್ಪೀರಿಯನ್ಸ್ ಅವರಿಗೆ ಸಿಕ್ಕಿತ್ತು ಆ ಟೈಮಲ್ಲಿ. ಸೊ ದಟ್ ಇಸ್ ವಾಟ್. ಅದೇ ಹಾಗೆ ಅದು ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಯಿತು ಅಂತ ಹೇಳಿದರೆ ಈ ಪರ್ಬ
ಎಲ್ಲರೂ ಕೇಳಲಿಕ್ಕೆ ಶುರು ಮಾಡಿದ್ರು, ಎವ್ರಿ ಇಯರ್ ನೀವು ಒಂದು ಫಿಸಿಕಲ್ ಪರ್ಬ ಮಾಡಿ ಒಂದು ಜೊತೆಗೆ online email ಮಾಡಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಇನ್ನೊಂದೇನು ಅಂದ್ರೆ ನಿಮ್ಮ ಎಕ್ಸ್ಪೆನ್ಸ್ ಕಮ್ಮಿ ಆಗುತ್ತೆ, ಯಾಕಂದ್ರೆ ನೀವು ಮನೇಲೆ ಕುತ್ಕೊಂಡು ನಿಮ್ಮ ಪ್ರಾಡಕ್ಟ್ಸ್ ಹಾಕ್ತೀರಾ, ನಿಮ್ಗೆ ಅಕಾಮಿಡೇಷನ್, ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ಯಾವ್ದು ಇರಲ್ಲ ಅವರಿಗೆ. ಇಲ್ಲದಿದ್ರೆ ಅವರ ಪ್ರಾಡಕ್ಟ್ಸ್ ಅವ್ರು ತಗೊಂಡ್ಬರ್ಬೇಕು ಆ ಪ್ಲೇಸಿಗೆ, ಸೊ ಅದನ್ನೆಲ್ಲೂ ಅವರಿಗೆ ಕಮ್ಮಿ ಆಗ್ತದೆ ಹಾಗೆ. ಸೊ ಈಗ ನೀವು ಹೇಳಿದಾಗ ಕಸ್ಟಮರ್ಸ್ನ ರೆಸ್ಪಾನ್ಸ್ ಹೇಗಿತ್ತಂತ ನಮಗೆ ಗೊತ್ತಾಯ್ತು, ಅಥವಾ ಪವರ್ ಪರ್ಬನ ಎಕ್ಸ್ಪೆಕ್ಟ್ ಮಾಡಿದವರು. ಸೊ ಈಗ ನೀವು ಹೇಳಿದ್ರಿ ಟ್ರೈನಿಂಗ್ ಪ್ರೋಸೆಸ್ ಇತ್ತು ಯಾರವರು ಎಕ್ಸಿಬಿಟರ್ಸ್ಗೆ, ಸೊ ಅವರ ರೆಸ್ಪಾನ್ಸ್ ಆಮೇಲೆ ಹೇಗಿತ್ತು? ಅಂದ್ರೆ ಅವರಿಗೆ ಸಹ ಬಹುಶಃ ಆ ಟೈಮಲ್ಲಿ ಎಲ್ಲ ಹೊರಗೆ ಹೋಗಿ ಸೇಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಥವಾ ಕೋವಿಡ್ ಟೈಮಲ್ಲಿ ಒಂದಷ್ಟು ಜನ ಪರ್ಚೇಸ್ ಮಾಡ್ಲಿಕ್ಕೆ ರೆಡಿ ಇರಲಿಲ್ಲ, ಬಟ್ ಅವರ ರೆಸ್ಪಾನ್ಸ್ ಆಮೇಲೆ ಮುಗಿದ್ಮೇಲೆ ನಿಮ್ಗೆ ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತು, ಏನೂ ಇದಾಗಿರ್ಲಿಲ್ಲ ಅವರಿಗೆ ರೆಸ್ಪಾನ್ಸ್. ಅದೇ ಹೇಳಿದಲ್ಲ, ಅವರಿಗೆ ಹೇಗಿತ್ತು ಅಂದ್ರೆ ಆ 3 ದಿವಸ ಕಾರ್ಯಕ್ರಮ ಏನಿತ್ತು ನಮ್ದು ಎಕ್ಸಿಬಿಷನ್, ಅವಾಗ ಮಾತ್ರ ಕಸ್ಟಮರ್ಸ್ ಕನೆಕ್ಟ್ ಆಗ್ಲಿಲ್ಲ. ಅವ್ರದ್ದು ಮುಂದೆ ಸಹಿತ ಎವ್ರಿ ಇಯರ್ ಈಗಲೂ ಸಹ ಅವರ ಕನೆಕ್ಟ್ ಅಲ್ಲಿ ಇರ್ಬೋದು. ಸೊ ಮತ್ತೆ ಅವರಿಗೆ ಫಿಸಿಕಲ್ ಎಕ್ಸಿಬಿಷನ್ ಆದ್ರೆ ಇಲ್ಲಿ ಲೋಕಲ್ಸ್ ಕನೆಕ್ಷನ್ಸ್ ಇರ್ತದೆ ಕಸ್ಟಮರ್ಸ್ ಅವರಿಗೆ, ಇದು ಹೊರಗಡೆದು ಕನೆಕ್ಷನ್ ಆಯ್ತು. ಎಕ್ಸ್ಪೋಜರ್ ತುಂಬಾ ಆಯ್ತು. ಒಮ್ಮೆ ಬಾಂಡ್ ಆದ್ರೆ ಅವರ ಪ್ರಾಡಕ್ಟ್ಸ್ ಗೆ ಅವ್ರು ಯಾವಾಗ್ಲೂ ಮತ್ತೆ ಅದನ್ನ ಕನೆಕ್ಟ್ ಮಾಡ್ತಾ ಇರ್ಬೋದು. ಸೊ ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಗುಡ್ ಇದೇನೇ ಹೇಳಿದ್ರು, ಒಪಿನಿಯನ್ ಕೊಟ್ರು. ಸೊ ಎಸ್, ಇಟ್ ವಾಸ್ ಅ ಗುಡ್ ಥಿಂಗ್ ಫಾರ್ ಅಸ್. ಸೊ ಈಗ ನೀವು ಹೇಳಿದ್ರಿ ಮ್ಯಾಮ್, ಹಾಗೇನಾದ್ರೂ ಪ್ಲಾನ್ ಉಂಟಾ ಇನ್ಯಾವಾಗಾದ್ರೂ ಒಟ್ಟಿಗೆ ಫಿಸಿಕಲಿ ಆನ್ಲೈನ್ ಮಾಡುವಾಗ? ಅಧ್ಯಕ್ಷರುಗಳು ಮತ್ತೆ ಬೋರ್ಡ್ ಮನಸ್ಸು ಮಾಡಿದ್ರೆ ಯಾವ್ದು ನಿಲ್ಸ್ಲಿಕ್ಕೆ ಆಗುದಿಲ್ಲ ಪವರ್ ಅನ್ನು. ಐ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ. ವಿ ಶುಡ್ ಫೋಕಸ್ ಆನ್. ಈಗ ನಾವು ರಿಕವರ್ ಆಗ್ತಾ ಇದ್ದೇವೆ ಅಷ್ಟೇ ಕೋವಿಡ್ ಅಲ್ಲಿ. ಸೊ ಇದನ್ನು ಫಸ್ಟ್ ಗೆ ಸ್ವಲ್ಪ ಮಾಡ್ಕೊಡ್ಬೇಕಂದ್ರೆ ಗ್ಯಾಪ್ ಇತ್ತಲ್ಲ, ಒಂದು 2-3 ವರ್ಷ ಗ್ಯಾಪ್ ಇತ್ತು. ಸೊ ಇದು ಮಾಡಿ ನಂತರ ಪ್ರಾಬಬ್ಲಿ ಇನ್ ದ ಕಮಿಂಗ್ ಇಯರ್ಸ್ ಅದು ಆಲೋಚನೆ ಸಹ ಮಾಡೋದು ಐ ಥಿಂಕ್ ವಿ ಶುಡ್. ಬಿಕಾಸ್ ಅದೇ ಇವ್ರು ಹೇಳಿದಾಗೆ ಆ ಇಂಟರ್ನ್ಯಾಷನಲ್ ಕನೆಕ್ಟ್ ಸಿಗ್ತಾ ಇತ್ತು, ಇಂಟರ್ನ್ಯಾಷನಲ್ ಎಕ್ಸಿಬಿಟರ್ಸ್, ಇಂಟರ್ನ್ಯಾಷನಲ್ ಬೈಯರ್ಸ್ ಕನೆಕ್ಟ್ ಸಿಗ್ತಾ ಇತ್ತು. ಅದು ಈ ಇದರಲ್ಲಿ ಆಗೋದಿಲ್ಲ ನಮಗೆ. ಸೊ ಐ ಥಿಂಕ್ ವಿ ಶುಡ್ ಲುಕ್ ಇನ್ ಟು ದಟ್ ಆಸ್. ಅಲ್ಲ, ಇದ್ರಲ್ಲೇ ನಾವು ಇನ್ನೊಂದು ಆಪ್ಷನ್ ಕೊಡ್ಬೋದು ಮೇ ಬಿ ನೆಕ್ಸ್ಟ್ ಇದು. ಯಾಕಂದ್ರೆ ಈಗ ನಾವು ಜಸ್ಟ್ ಕೋವಿಡ್ ಇಂದ ಹೊರಗೆ ಬರ್ತಾ ಇರೋದ್ರಿಂದ ವಿ ಡಿಡ್ಂಟ್ ಥಿಂಕ್ ಅಬೌಟ್ ಇಟ್. ಮೇ ಬಿ ನೆಕ್ಸ್ಟ್ ಟೈಮ್, ಯಾಕೆಂದ್ರೆ ಈಗ ಇದ್ರಲ್ಲೂ ಸಹ ನಾವು ರೆಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ತುಂಬಾ ಜನ ಒಂದೇ ಪ್ರಾಡಕ್ಟ್ ಇಟ್ಕೊಂಡು ಬಂದ್ರೆ ಎಲ್ರಿಗೂ ಬಿಸ್ನೆಸ್ ಆಗಲ್ಲ, ಶೇರ್ ಆಗಿ ಹೋಗ್ತದೆ. ಸೊ ನಾವು ಕೆಲವ್ರನ್ನೇ ತಕೊಂಡು ಕೆಲವರಿಗೆ ಆನ್ಲೈನ್ ಕೊಟ್ರೆ ಅದು ಬೇರೆ ಅವರಿಗೆ ಇದಾಗತ್ತೆ. ಸೊ ವಿ ಕ್ಯಾನ್ ಥಿಂಕ್ ಅಬೌಟ್ ಇಟ್ ಹಾಗೆ ಸಹ. ಹೀಗೆ ಹೊಸ ಹೊಸ ಐಡಿಯಾ ಬರ್ತದೆ. ಪವರ್ ಇಸ್ ಫುಲ್ ಆಫ್ ಐಡಿಯಾಸ್ ಅಂಡ್ ಎನರ್ಜಿ. ಸೊ ಮ್ಯಾಮ್, ಈಗ ನೀವು ಈ ವರ್ಷದ ಪ್ರೆಸಿಡೆಂಟ್ ಆಗಿದ್ರಿ, ಕರೆಂಟ್ ಪ್ರೆಸಿಡೆಂಟ್. ಸೊ ಮ್ಯಾಮ್ ಹೇಳಿದಾಗೆ ಕೋವಿಡ್ ಇಂದ ರಿಕವರ್ ಆಗ್ತಿದ್ದೀರಿ. ಸೊ ಒಂದು 4 ವರ್ಷ ಮೋಸ್ಟ್ಲಿ ಫಿಸಿಕಲಿ ಪವರ್ ಪರ್ಬ ಇದು ಆಗ್ಲಿಲ್ಲ. ಸೊ ಈಗ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನೀವು ಈ ವರ್ಷ ಹೇಗೆ ಪ್ರಿಪೇರ್ ಆಗಿದ್ದೀರಿ? ಈ ವರ್ಷ ಏನೆಲ್ಲ ಸ್ಟಾಲ್ಸ್ ಇದೆ, ಅಥವಾ ಲೈಕ್ ಹೇಗೆ ಜನರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಹೇಗಿರ್ತದೆ ಅಂತ ಅನ್ಕೊಳ್ಬಹುದು? ಈ ವರ್ಷದ ಸ್ಪೆಷಾಲಿಟಿ ಏನಂದರೆ, ಈ ಸತಿ ಫಸ್ಟ್ ಟೈಮ್, ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು ಮಿನಿಸ್ಟ್ರಿ ಆಫ್ MSME ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ನಮಗೆ ಅಸೋಸಿಯೇಟ್ ಆಗಿದ್ರು. ಸೊ ಮೋಸ್ಟ್ ಆಫ್ ದಿ 50% ಸ್ಟಾಲ್ ರೀಇಂಬರ್ಸ್ಮೆಂಟ್, ಅವ್ರದ್ದು ಪ್ರೊಕ್ಯೂರ್ಮೆಂಟ್ ರೀಇಂಬರ್ಸ್ಮೆಂಟ್ ಸ್ಕೀಮ್ ಉಂಟು, ಅದರಲ್ಲಿ ರಿಜಿಸ್ಟರ್ ಆಗಿದ್ರು ಉದ್ಯಮಾದಾರರು. ಯಾರಿಗೆ ಉದ್ಯಮಾದಾರ ಉಂಟು ಅವ್ರು ರಿಜಿಸ್ಟರ್ ಮಾಡ್ಬೋದು ಆ್ಯಂಡ್ ರೀಇಂಬರ್ಸ್ಮೆಂಟ್ ಕ್ಲೇಮ್ ಮಾಡ್ಬೋದು. ಸೊ ತುಂಬ ಜನಗೆ ಒಂದು ನಾಲೆಜ್ ಬಂತು, ಹೇಗೆ ಉದ್ಯಮಾದಾರರು ರಿಜಿಸ್ಟರ್ ಮಾಡಬೇಕು, ಇದು ಎವೆಲ್ ಮಾಡ್ಬೋದು ಅಂತ ಹಾಗೆ. ಸೊ ಆಲ್ಮೋಸ್ಟ್ 100+ ಸ್ಟಾಲ್ ಬುಕ್ ಆಗಿದೆ ಈಗ. ಸೊ ಈ ವರ್ಷ ಆ್ಯಂಡ್ 25 ಇಯರ್ಸ್ ಡಿಸ್ಟ್ರಿಕ್ಟ್ ಫಾರ್ಮೇಷನ್ ಸಹ ನಮ್ಮೊಟ್ಟಿಗೆ ಜೋಡಿಸಿ ರಜತೋತ್ಮೋತ್ಸವ ಸಹ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ಹಾಗೇನೆ ಬೇರೆಯವರೆಲ್ಲ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸ್ಪಾನ್ಸರ್ಸ್ ಈ ಪ್ರೋಗ್ರಾಮಿಗೆ. ಹೇಗಾದರೂ ಪವರ್ ಪರ್ಬ ಹೆಸರು ಉಂಟು, ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತರುವುದು, ನ್ಯಾಷನಲ್ ಲೆವೆಲ್ಗೆ ಫಸ್ಟ್ ಟೈಮ್, ಇದು ವೆರಿ ಫಸ್ಟ್ ಟೈಮ್. ಸೊ ಹಾಗೆ ಸೊ ಎಕ್ಸೈಟೆಡ್ ಆಗಿದ್ದೀರಿ? ಬಿಕಾಸ್ ನಾವು ರ್ಯಾಲಿ ಸಹ ಮಾಡಿದ್ವಿ ಮೊನ್ನೆ. ಆಗ್ಲೂ ಸಹ ಅದರ ನಂತರ ಎಲ್ಲಿ ಹೋದ್ರು ಹೇಳ್ತಾ ಇದ್ರು, ಹೌದು ಕೇಳ್ತಾ ಇತ್ತು, ನಿಮ್ಮ ಬೊಬ್ಬೆ ಕೇಳ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಮತ್ತೆ ಕೆಲವರು ಹೇಳ್ತಾ ಇದ್ರು, ಇಲ್ಲ ಮನೆಯಲ್ಲಿ ಆಲ್ರೆಡಿ ನಮ್ಮ ಕ್ಯಾಲೆಂಡರ್ ಅನ್ನು ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ವೀಕೆಂಡಿಗೆ ನಿಮ್ಮ ಪವರ್ ಪರ್ಬಕ್ಕೆ ಅಂತ. ಸೊ ಎಲ್ಲರಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ನೋಡ್ಬೋದು. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಫ್ಯಾಮಿಲಿ ಇರ್ಬೇಕು, ನಾಟ್ ಜಸ್ಟ್ ಫಾರ್ ವುಮೆನ್. ದಿಸ್ ಇಸ್ ಸಮಥಿಂಗ್ ವಿ ವಾಂಟ್ ಎವ್ರಿಬಡಿ ಟು ಕಮ್ ಅಂಡ್ ಎಂಜಾಯ್ ದ ಇದು. ಯಾಕಂದ್ರೆ ಅದಕ್ಕೋಸ್ಕರ ತುಂಬಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಟೀಮ್ ಅವರು. ಬಟ್ ಐ ಥಿಂಕ್ ದಟ್ ಶುಡ್ be really good. Okay. So there's some positive vibes all around. Okay, very nice. So
ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮ ಟೀಮಿಗೆ, ನಿಮ್ಮ ಟೀಮ್ನ ಇನ್ನೊಂದಷ್ಟು ಜನರ ಜೊತೆಗೆ ಮಾತನಾಡ್ತೇನೆ. ಸೊ ನಿಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದು ಖುಷಿ ಆಯಿತು. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ನಾವು ಸಹ ಟೀಮ್ ಪವರ್ ಇಂದ ಮಾಧ್ಯಮದವರಿಗೆ ಎಸ್ಪೆಷಲಿ ಸ್ಪಂದನ ಚಾನಲ್ಗೂ ಸಹ, ಯಾಕಂದರೆ ಇದರ ಮುಂಚೆ ಸಹ ನಾವು ರೆಕಾರ್ಡಿಂಗ್ ಮಾಡಿದ್ದೇವೆ, ಮತ್ತು ಪವರ್ ಪರ್ಬಕ್ಕೆ ಲೈವ್ ರೆಕಾರ್ಡಿಂಗ್ ಎಲ್ಲ ರೀತಿಯ ಫೆಸಿಲಿಟಿ ಕೊಟ್ಟಿದ್ದಾರೆ, ನಮಗೆ ಸಪೋರ್ಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಧನ್ಯವಾದ ಹೇಳ್ತಾ, ಈ ಸಹಕಾರ ಯಾವಾಗಲೂ ಇರಲಿ ಪವರ್ ಜೊತೆ, ಪವರ್ ಪರ್ಬ ಜೊತೆ ಅಂತ ಹೇಳ್ತಾ ಎಲ್ಲರ ಪರವಾಗಿ ನಿಮಗೂ ಸಹ ಧನ್ಯವಾದಗಳು. ಒಬ್ಬರ ಕೈಯಿಂದ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಒಟ್ಟು ಸೇರಿ ಮಾಡಿದ್ರೆ ಮಾತ್ರ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾವು ಏನು ಹೇಳುವಂಥದ್ದು, ಪವರ್ ಪರ್ಬ ಹೇಗೆ ಸ್ಟಾರ್ಟ್ ಆಯಿತು, ಅದರ ಬೆಳೆದು ಬಂದ ಹಾದಿಯನ್ನಾದರೆ ಒಂದು ಜರ್ನಿಯನ್ನು ನೋಡಿದ್ವಿ. ಸೊ ಈ ವರ್ಷದ ಪವರ್ ಪರ್ಬ ಹೇಗಿರ್ತದೆ, ಏನೆಲ್ಲ ಪ್ರೋಗ್ರಾಮ್ಸ್ ಆಗಿರಬಹುದು, ಅಥವಾ ಹೇಗೆ ಅದನ್ನು ಒಂದು ಈ 4 ವರ್ಷಗಳ ನಂತರ ಮತ್ತೆ ಆರ್ಗನೈಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಆಗಲೇ 3 ಜನರ ಹತ್ರ ಮಾತನಾಡಿದ್ವಿ, ವಿಶೇಷ ಅತಿಥಿಗಳತ್ತ ಮತ್ತೆ 3 ಜನ ಇದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಮೊದಲಿಗೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ನಮ್ಮೊಂದಿಗಿದ್ದಾರೆ ಪ್ರೋಗ್ರಾಮ್ ಕಮಿಟಿಯ ರಶ್ಮಿ ವಿಜಯೇಂದ್ರ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮ್ಯಾಮ್. ಸೊ ಹಾಗೆ ಟ್ರೆಷರರ್ ಹಾಗೂ ಸ್ಪಾನ್ಸರ್ ಕಮಿಟಿಯ ಪ್ರತಿಭಾ ರವಿ ಅವರಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಸೊ ಹಾಗೆ ನಮ್ಮೊಟ್ಟಿಗೆ ಇವೆಂಟ್ ಸೆಕ್ರೆಟರಿ ಆದಂತಹ ಶಿಲ್ಪಾ ರಂಜಿತ್ ಶೆಟ್ಟಿ ಅವರಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮ್ಯಾಮ್. ನಾವು ಆಗಲೇ ಮಾತನಾಡಿದ್ವಿ ಹೇಗೆ ಪವರ್ ಪರ್ಬ ಸ್ಟಾರ್ಟ್ ಆಯಿತು, ಮತ್ತು ಕೋವಿಡ್ ಟೈಮಲ್ಲಿ ಹೇಗೆ ಆಯಿತು, ಅದರ ಜೊತೆಗೆ ಈ ವರ್ಷದ ಒಂದಷ್ಟು ಏನು ಹೇಳುವಂಥದ್ದು ಗ್ಲಾನ್ಸ್ ಸಿಕ್ಕಿತ್ತು ಹೇಗಿರ್ತದೆ ಅಂತ. ಆದರೆ ಈ ವರ್ಷ ಹೇಗಿರ್ತದೆ, ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷದ ಒಂದು ಪವರ್ ಪರ್ಬದಿಂದ ಅಂತ ಮಾತನಾಡಲಿಕ್ಕೆ ನಮ್ಮೊಟ್ಟಿಗೆ ಈ 3 ಜನ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ಸೊ ಫಸ್ಟಿಗೆ ಪವರ್ ಪರ್ಬ ಅಂದರೆ ಸ್ಟಾಲ್ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇರ್ತದೆ, ಹಾಗೆ ಕಲ್ಚರಲ್ ಪ್ರೋಗ್ರಾಮ್ ಬಗ್ಗೆ ಸಹ ತುಂಬ ಎಕ್ಸ್ಪೆಕ್ಟೇಷನ್ ಜನರು ಇಟ್ಕೊಂಡಿರ್ತಾರೆ. ಒಂದಷ್ಟು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಈವೆಂಟ್ಸ್ ಆಗ್ತದೆ. ಸೊ ಈ ವರ್ಷದ ಕಲ್ಚರಲ್ ಪ್ರೋಗ್ರಾಮ್ಸ್ ಏನೆಲ್ಲ ಇದೆ, ಹೇಗಿದೆ ಅಂತ ನೀವು ಹೇಳಿ ಮ್ಯಾಮ್. ಮೊದಲನೇದಾಗಿ ಜನರುಗಳನ್ನು ಆಕರ್ಷಿಸಲಿಕ್ಕೆ ನಮಗೆ ಕಲ್ಚರಲ್ ಪ್ರೋಗ್ರಾಮ್ಗಳ ಅಗತ್ಯ ಇದ್ದೇ ಇದೆ. ಯಾವುದೇ ಪ್ರೋಗ್ರಾಮ್ ಇರಲಿ ಏನೇ ಇರಲಿ, ಅಲ್ಲಿ ಬರುವಾಗ ಸ್ಟಾಲ್ ಮುಗಿಸಿ ಜನರು ಹೆಚ್ಚಾಗಿ ಕಲ್ಚರಲ್ ರಿಲ್ಯಾಕ್ಸೇಷನ್ಗೆ ಕಲ್ಚರಲ್ ಪ್ರೋಗ್ರಾಮ್ ಏನಿದೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲೇ ಬರ್ತಾರೆ. ಅದು ಕೂಡ ವೀಕೆಂಡ್ ಆದ ಕಾರಣ. ಹೌದು, ನಮ್ಮ ಜೊತೆಗೆ ಯಾವಾಗಲೂ ಪ್ರತಿ ವರ್ಷ ಸಹಾಯಕ್ಕೆ ಅಂತ ಕನ್ನಡ ಸಂಸ್ಕೃತಿ ಇಲಾಖೆಯವರು ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಹಾಗಾಗಿ ಮೊದಲನೇ ದಿನ ನಾವು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಸಲ ಒಂದು ವಿಶೇಷ ಅಂದರೆ ಮಹಿಳೆಯರಿದ್ದು ಕಾರ್ಯಕ್ರಮ ಆದ್ರಿಂದ ಮಹಿಳೆಯರಿಗೆ ಜಾಸ್ತಿ ಅವಕಾಶ ಕೊಡುವಂತ ಅವರ ಯಕ್ಷಗಾನ ಈ ಸಲ ಫಸ್ಟ್ ಟೈಮ್ ಇಟ್ಟಿದ್ದೇವೆ. ನಮ್ಮ ಪವರ್ ಸಂಸ್ಥೆಯಿಂದ ಯಕ್ಷಗಾನನ ನಾವು ಇಟ್ಟಿರಲಿಲ್ಲ, ಈ ಸತಿ ಮಹಿಳೆಯರಿಂದ ಯಕ್ಷಗಾನನ ಇಟ್ಟಿದ್ದೇವೆ. ಅವರ ಕಾರ್ಯಕ್ರಮದೊಂದಿಗೆ ಅವತ್ತಿನ ಪ್ರೋಗ್ರಾಮ್ ಎಂಡ್ ಆಗ್ತದೆ. ಎರಡನೇ ದಿನ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡಿದ್ದು ನಾವು ಕಾಂಪಿಟಿಷನ್ಗಳಿಗೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗ್ತದೆ. ಬೆಳಗ್ಗೆ ವಿಶೇಷವಾಗಿ ಈ ಸಲ ರಂಗೋಲಿ ಮಹಿಳೆಯರಿಗೆ ಅಂತ ರಂಗೋಲಿ ಕಾಂಪಿಟಿಷನ್ ಅನ್ನು ಇಟ್ಟಿದ್ದೇವೆ. ಆದ್ರೆ ವಿಶೇಷ ಏನಂದ್ರೆ ರೆಗ್ಯುಲರ್ ಡಾಟ್ ರಂಗೋಲಿ ಅಲ್ಲ. ಈ ಸತಿ ನಾವೇನ್ ಮಾಡಿದ್ದೇವೆ ಅಂದ್ರೆ ಸಾರಿ ಬಾರ್ಡರ್ ಅನ್ನ ಅವರು ಡ್ರಾ ಮಾಡೋ ಹಾಗೆ. ಅಂದ್ರೆ ಎಷ್ಟೋ ಜನರು ಡಾಟ್ ರಂಗೋಲಿಯಲ್ಲಿ ಹುಷಾರಿರುವುದಿಲ್ಲ, ಬಟ್ ಪೇಂಟಿಂಗ್ ಮತ್ತೆ ಕಲರ್ ಕಾಂಬಿನೇಷನ್ ಅದರಲ್ಲಿ ತುಂಬಾ ವಿಶೇಷವಾದ ಆಸಕ್ತಿ ಹೊಂದಿರ್ತಾರೆ, ಮತ್ತೆ ಡಿಸೈನ್ಗಳನ್ನ ಚೆನ್ನಾಗಿ ಮಾಡ್ತಾರೆ. ಅಂತವರಿಗೆ ಒಂದು ಅವಕಾಶ ಕೊಡುವ ಅಂತ ಈ ಸಲ ಸಾರಿ ಬಾರ್ಡರ್ ಆ ಕಾಂಪಿಟೇಷನ್ ಅನ್ನ ಇಟ್ಟಿದೆ. ಅದರಲ್ಲೆಲ್ಲ ಬಲವು ಜಾಸ್ತಿ ಇರೋದ್ರಿಂದ ಕಲರ್ ಕಾಂಬಿನೇಷನ್ ಅದು ಅವುಗಳ ಡಿಸೈನ್ಸ್ ಗಳನ್ನ ಹೇಗಿರ್ಬೇಕು ಅಂತ. ಆದ್ರೆ ಅವ್ರಿಗೆ ಒಂದು ಕಂಡೀಷನ್ಸ್ ಸಹ ಹಾಕಿದ್ದೇವೆ. ಅವ್ರು ಯಾವ ಡಿಸೈನ್ ಅನ್ನ ಅಲ್ಲಿ ನಮ್ಗೆ ಡ್ರಾ ಮಾಡಿ ತೋರಿಸ್ತಾರೆ ಅದನ್ನೇ ಅವರು ಉಟ್ಕೊಂಡು ಬರ್ಬೇಕು, ಪ್ರೆಸೆಂಟ್ ಮಾಡ್ಬೇಕು. ಸೊ ದಟ್ ನಮ್ಗೆ ಜಡ್ಜ್ ಮಾಡ್ಲಿಕ್ಕೆ ಅದನ್ನೇ ಅವ್ರು ಮಾಡಿದ್ದಾರೆ ಅಂತ ಗೊತ್ತಾಗ್ತದಲ್ಲ, ಅದೊಂದು ಇಟ್ಟಿದ್ದೇವೆ. ಮತ್ತೆ ಅದರ ಸಾಯಂಕಾಲ ಅಂದ್ರೆ ಈವ್ನಿಂಗ್ ಡಾನ್ಸ್ ಕಾಂಪಿಟಿಷನ್ ಅನ್ನ ಇಟ್ಟಿದ್ದೇವೆ. ಲಾಸ್ಟ್ ಪರ್ಬದಲ್ಲೆಲ್ಲ ನಾವು ಇಂಡಿವಿಜುವಲ್ ಟ್ಯಾಲೆಂಟ್ ಶೋ ಅಂತ ಇಟ್ಟಿತ್ತು, ಎಂಟ್ರಿ ಓಪನ್ ಟು ಆಲ್ ಮಾಡಿತ್ತು. ಅದು ಲಾಸ್ಟ್ ಮಿನಿಟ್ ತನಕ ಸಹ ಎಂಟ್ರೀಸ್ ಬರ್ತಿತ್ತು. ಈ ಸಲ ನಾವು ಏನ್ ಮಾಡಿದ್ದೇವೆ, ಇನ್ನೂ ಮೋರ್ ಸಿಸ್ಟಮ್ಯಾಟಿಕಲಿ ಮಾಡುವ ಅಂತ ಡಾನ್ಸ್ ಕಾಂಪಿಟೇಷನ್, ಗ್ರೂಪ್ ಡಾನ್ಸ್ ಕಾಂಪಿಟೇಷನ್ ಅಂತ ಇಟ್ಟಿದ್ದೇವೆ. ಅದರಲ್ಲಿ ಮಿನಿಮಮ್ 4 ಜನ ಪಾರ್ಟಿಸಿಪೇಟ್ ಮಾಡ್ಬೋದು, ಮ್ಯಾಕ್ಸಿಮಮ್ 10 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಒಂದು ಡೆಡ್ ಲೈನ್ ಕೊಟ್ಟಿದ್ದೇವೆ. ಅವ್ರ ಹತ್ರ ವಿಡಿಯೋ ಒಂದೂವರೆ ನಿಮಿಷ 2 ನಿಮಿಷದ ವಿಡಿಯೋವನ್ನು ಮೊದಲನೇ ಮುಂಚಿತವಾಗಿಯೇ ಪಡ್ಕೊಂಡಿದ್ದೇವೆ. ಆ ವಿಡಿಯೋವನ್ನು ನಾವು ನೋಡಿ ಸಾರ್ಟ್ ಔಟ್ ಮಾಡಿ ಮತ್ತೆ ಅವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೇವೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ. ಕೆಲವರನ್ನ ನಾವು ರಿಜೆಕ್ಟ್ ಸಹ ಮಾಡಿದ್ದೇವೆ. ಅವರ ಕಾಂಪಿಟೇಷನ್ ಎಷ್ಟು ಟೀಮ್ ಇದೆ ಮ್ಯಾಮ್ ಒಟ್ಟಿಗೆ? ಟೋಟಲ್ ನಾವು ಇವತ್ತಿಗೆ 14ನೇ ತಾರೀಕಿಗೆ ನಾವು 9 ಟೀಮ್ ಅನ್ನ ಫೈನಲ್ 9 ಟೀಮ್ಗಳನ್ನು ಹೊರಗೆ ಹಾಕ್ತಾ ಇದ್ದೇವೆ.
ಸುಮಾರು ಟೀಮ್ಗಳನ್ನು ರಿಜೆಕ್ಟ್ ಮಾಡಿದ್ದೇವೆ. 9 ಟೀಮ್ಗಳನ್ನು ನಾವು ಸ್ಟೇಜಿಗೆ ಹಾಕ್ತಾ ಇದ್ದೇವೆ. ಅವುಗಳ ಎಲ್ಲ ಫಲಿತಾಂಶವನ್ನು 15th ಅಂದರೆ ಲಾಸ್ಟ್ ದಿವಸ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ಇಟ್ಕೊಂಡಿದ್ದೇವೆ, ಅವತ್ತು ಕೊಡ್ತೇವೆ. ಮತ್ತು 15th ನಮ್ಮ ಉಡುಪಿ ಮಟ್ಟದಲ್ಲಿ ಪ್ರಶಾಂತ್ ಆ್ಯಂಡ್ ಗ್ರೂಪ್ಸ್ ತುಂಬ ಫೇಮಸ್. ಎಲ್ಲರ ಮಕ್ಕಳ ಅವರಿಗೆ ಪ್ರಶಾಂತ್ ಆ್ಯಂಡ್ ಡಾನ್ಸ್ ಅಂತ ಹೇಳಿದರೆ ತುಂಬಾ ಇಷ್ಟಪಡ್ತಾರೆ. ಸೊ ನಾವು ಪ್ರಶಾಂತ್ ಆ್ಯಂಡ್ ಗ್ರೂಪ್ಸ್ನ ಡಾನ್ಸನ್ನು ಇಟ್ಟಿದ್ದೇವೆ, ಆಯೋಜಿಸಿದ್ದೇವೆ. ಸೊ 15 ದಿವಸದ ಈ ಕಾರ್ಯಕ್ರಮವನ್ನು ಈ ರೀತಿ ಸೆಟ್ ಮಾಡಿದ್ದೇವೆ. 14ರಲ್ಲಿ ಮತ್ತೊಂದು ಕಾರ್ಯಕ್ರಮ ಎಲ್ಲ 14ನೇ ತಾರೀಕಿಗೆ ಇನ್ನೊಂದು ವಿಶೇಷ ಹೇಳಬೇಕು ಅಂದರೆ, ನಾನು ಅವತ್ತು ಉಡುಪಿ ಸಾರಿ, ನಮ್ಮ ಉಡುಪಿ ಸಾರಿ ಈಗ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಉಡುಪಿ ಸಾರಿಯನ್ನು ಪ್ರಮೋಟ್ ಮಾಡುವ ಒಂದು ಉದ್ದೇಶದಿಂದಾಗಿ ಉಡುಪಿ ಸಾರಿಯನ್ನೇ ಉಟ್ಟು ಒಂದು ಸಣ್ಣ ಫ್ಯಾಷನ್ ಶೋ ನಮ್ಮ ಪವರ್ನ ಭಗಿನಿಯರು, ನಮ್ಮ ಮಹಿಳೆಯರೇ ಎಲ್ಲ ಸೇರಿ ಒಂದು ನ್ಯೂ ಕಾನ್ಸೆಪ್ಟಲ್ಲಿ ಒಂದು ಫ್ಯಾಷನ್ ಶೋ ಅನ್ನು ಮಾಡ್ತಾ ಇದ್ದಾರೆ. ಅದು ಉಡುಪಿ ಸಾರಿಯನ್ನು ಸಹ ಪ್ರಮೋಟ್ ಮಾಡಿದಾಗ ಆಗ್ತದೆ. ನಮ್ಮ ಮೆಂಬರ್ಸ್ನ ಟ್ಯಾಲೆಂಟ್ಗಳನ್ನು ಸಹ ಹೊರಗೆ ತಂದು ಹಾಕ್ತದೆ ಅನ್ನೋ ಒಂದು ಉದ್ದೇಶದಿಂದ ಅದೊಂದು ಶೋ ಅನ್ನು ಮಾಡ್ತಾ ಇದ್ದೇವೆ. ಮತ್ತೆ ಎಂಡ್ ಕಾರ್ಯಕ್ರಮವಾಗಿ ಒಂದು ಸಣ್ಣ ಕೆರೋಕೆ, ಅದು ಸಹ ನಮ್ಮ ಮೆಂಬರ್ಸ್ನವರಿಂದವೇ. ನಮ್ಮ ಮೆಂಬರ್ಸ್ನಲ್ಲಿ ನಮ್ಮ 80 ಜನರ ಒಂದು ಗ್ರೂಪಲ್ಲಿ ಬೇಕಾದಷ್ಟು ಟ್ಯಾಲೆಂಟ್ನವರಿದ್ದಾರೆ. ಸೊ ಅವರ ಎಲ್ಲ ಟ್ಯಾಲೆಂಟ್ಗಳನ್ನು ಸ್ವಲ್ಪ 14 ದಿವಸನ ನಮ್ಮ ಕಾರ್ಯಕ್ರಮ ಅಂತ ಭಾವನೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ವೆರಿ ನೈಸ್ ಮ್ಯಾಮ್. ಕೇಳುವಾಗಲೇ ಫುಲ್ ಎಕ್ಸೈಟಿಂಗ್ ಆಗಿದೆ. ಬಂದು ಖಂಡಿತವಾಗಿ ಕೇಳಿದವರಂತೂ ಖಂಡಿತವಾಗಿ ಬಂದು ನೋಡ್ತಾರೆ. ಸ್ಟಾಲ್ಸ್ ನ ಜೊತೆಗೆ ಇದು ಕೂಡ ಇದ್ರೆ ಒಂದಷ್ಟು ಅವರಿಗೂ ಕೂಡ ಒಂದಷ್ಟು ಸುತ್ತಿ ಬಂದು ಕುತ್ಕೊಳ್ಳುವಾಗ ಒಂದು ದಿವಸದ ಫುಲ್ ಪ್ಲಾನ್ ಮಾಡಿ ಬರ್ಬೋದು. ಒಂದು 10 ಗಂಟೆಗೆ ನಮ್ಮದು ಸ್ಟಾಲ್ ಓಪನ್ ಆಯ್ತು ಅಂತ ಆದ್ರೆ ಸ್ಟಾಲ್ ಎಲ್ಲ ಮುಗಿಸಿ ಬಂದು 12-12ವರೆಗೆ ಬಂದು ಹೊರಗೆ ಬಂದು ಫುಡ್ ಕೌಂಟರ್ಸ್ ಇದೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಇದೆ, ಅದನ್ನು ಮುಗಿಸಿ ಕಲ್ಚರಲ್ ಪ್ರೋಗ್ರಾಮ್ ಅಟೆಂಡ್ ಮಾಡಿ ರಾತ್ರಿ ಹೋಗುವ ಹಾಗೆ ಒಂದು ದಿವಸದ ಪ್ಯಾಕೇಜ್ ತರ ಅರೇಂಜ್ಮೆಂಟ್ ಮಾಡಿದ್ದೇವೆ. ಎಲ್ಲರೂ ಬಂದು ನಮ್ಮ ಜೊತೆಗೆ ಎಂಜಾಯ್ ಮಾಡಬೇಕು. ಉಡುಪಿ ಉತ್ಸವ ತರದ ಇನ್ನೊಂದು ಒಂದು ನಮ್ಮ ಪವರ್ ಪರ್ಬಾ ಅನ್ನೋದೊಂದು ಕಾರ್ಯಕ್ರಮ ಮಾರ್ಕ್ ಆಗಿರ್ಬೇಕು ಅನ್ನೋ ಹಾಗೆ ಎಲ್ಲರನ್ನೂ ನಾನು ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಚಂದ ಮಾಡಿಕೊಡಿ. ಓಕೆ, ವೆರಿ ನೈಸ್ ಮ್ಯಾಮ್. ಸೊ ಪ್ರತಿಭಾ ರವಿ ಅವರಿದ್ದೀರಿ, ಸ್ಪಾನ್ಸರ್ ಕಮಿಟಿಯ ಬಗ್ಗೆ ಮಾತನಾಡಿ. ಹೇಗೆ ಅಂದ್ರೆ ಒಂದು ಕಾರ್ಯಕ್ರಮ ಅನ್ನುವಾಗ ಒಂದು ಸಂಸ್ಥೆ ಮಾಡ್ತದೆ ಅಂತ ಹೊರಟರು ಕೂಡ ಒಂದಷ್ಟು ಅದಕ್ಕೆ ಸಹಕಾರ ಬೇಕು, ಒಂದಷ್ಟು ಜನರ ಹೆಲ್ಪ್ ಬೇಕು, ಸಪೋರ್ಟ್ ಬೇಕು. ಸೊ ಹೇಗಿದೆ ಅದ್ರ ಬಗ್ಗೆ? ಫಸ್ಟಿಗೆ ನಾವು ಪವರ್ ಪರ್ಬಾ ಮಾಡುದು ಅಂತ ಅನ್ಕೊಂಡ ತಕ್ಷಣ ನಾವು ಫಸ್ಟ್ ಬಜೆಟಿಂಗ್ ಮಾಡ್ತೇವೆ. ಸೊ ಬಜೆಟಿಂಗ್ ಮಾಡಿದ ತಕ್ಷಣ ನಮ್ದು ಇಷ್ಟು ಖರ್ಚಾಗ್ಬೋದು ಅಂತ ಒಂದು ಪ್ಲಾನ್ ಆಗುತ್ತೆ. ಸೊ ಅದ್ರ ಜೊತೆಗೆ ಪ್ರತಿ ವರ್ಷ ನಾವು ಈ ಪವರ್ ಪರ್ಬಾವನ್ನ ಮಾಡುವಾಗ ನಮ್ಮ ಆಯೋಜಕರನ್ನ ಹೆಲ್ಪ್ ಕೇಳ್ತೇವೆ. ನಾವು ಹೀಗೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ಏನಾದರೂ ಪ್ರಾಯೋಜಕತ್ವವನ್ನು ಮಾಡ್ಲಿಕ್ಕೆ ಆಗ್ತದಾ ಅಂತ ಕೇಳ್ಕೊಳ್ತೇವೆ. ಸೊ ಇಷ್ಟರ ತನಕ ಮಾಡಿದವರಿಗೆ ಗೊತ್ತುಂಟು ನಮ್ಮ ಪವರ್ ಪರ್ಬಾ ಹೇಗೆ ಇರುತ್ತೆ ಅಂತ ಅವರಿಗೆ ಒಂದು ಮೈಂಡ್ ಅಲ್ಲಿ ವಿಷಯ ಗೊತ್ತುಂಟು. ಸೊ ಅವ್ರು ಇಮಿಡಿಯೇಟ್ ಸ್ಪಾನ್ಸರ್ಸ್ಗೆ ಒಪ್ತಾರೆ. ಸೊ ಅಂತವರು ನಮ್ದು ಮೇನ್ ಈ ಸತಿ MSME ಅಂತ ಹೇಳಿ, ಸೊ ಗವರ್ಮೆಂಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಅದು ಸಿಗ್ತಾ ಇದೆ. ಅದರಲ್ಲಿ ಏನಂತ ಹೇಳಿದ್ರೆ PMS ಅಂತ ಹೇಳಿ ಪ್ರೊಕ್ಯೂಟ್ಮೆಂಟ್ ಅಂತ ಹೇಳಿ ಒಂದು ಪ್ಲಾನ್ ಇದೆ. ಸೊ ಅದರಲ್ಲಿ MSME ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಅದರಲ್ಲಿ ಈ ಸತಿ ಯಾರೆಲ್ಲ ಸ್ಟಾಲ್ ಬುಕ್ ಮಾಡ್ತಾರೆ ಅದರಲ್ಲಿ ಒಂದು ಕಂಡೀಷನ್ ಇತ್ತು, ಏನಂತ ಹೇಳಿದ್ರೆ ಉದ್ಯಮ ರಿಜಿಸ್ಟ್ರೇಷನ್ ಆಗಿರ್ಬೇಕು ಅಂತ ಹೇಳಿ. ಸೊ ಅದು ಆದವರಿಗೆ ನಾವು ಸ್ಟಾಲ್ ರೇಟ್ಸ್ ಏನ್ ಇಟ್ಟಿದ್ದೇವೆ ಅದನ್ನ ಅವರು ಫುಲ್ ರೀಇಂಬರ್ಸ್ಮೆಂಟ್ ಮಾಡ್ತಿದ್ದಾರೆ. ಸೊ ಅದು ಈ ಸತಿಯ ಪವರ್ ಇದು ಸ್ಪೆಷಾಲಿಟಿ. ಸೊ ಇದರಿಂದ ತುಂಬಾ ಜನ ಮಹಿಳೆಯರು ಅದರ ವಿಷಯವೇ ಗೊತ್ತಿರ್ಲಿಲ್ಲ. ಸೊ ಅದನ್ನೀಗ ಅವ್ರು ತಿಳ್ಕೊಂಡು ಉದ್ಯಮ ರಿಜಿಸ್ಟ್ರೇಷನ್ ಮಾಡಿ, ಸೊ ಎಲ್ಲರೂ ಸುಮಾರು ಒಂದು 50 ಜನ ಮಹಿಳೆಯರು ಅದರ ಅಂಡರ್ ನಮ್ಮಲ್ಲಿ ಸ್ಟಾಲ್ ಬುಕ್ ಮಾಡ್ತಾ ಇದ್ದಾರೆ. ದಟ್ ಇಸ್ ದ ಮೇನ್ ಒನ್ ಗುಡ್ ಥಿಂಗ್ ಆಫ್ ಪವರ್ ಪರ್ಬಾದು 4th ಎಡಿಷನ್ ಇದು. ಸೊ ಮತ್ತೆ ನಾವು ಬ್ರಾನ್ಸ್, ಸಿಲ್ವರ್ ಮತ್ತೆ ಗೋಲ್ಡ್ ಮತ್ತೆ ಡೈಮಂಡ್ ಅಂತ ಹೇಳಿ 4 ಕ್ಯಾಟಗರಿ ಮಾಡಿದ್ದೇವೆ ಸ್ಪಾನ್ಸರ್ಶಿಪ್ ಇದು. ಸೊ ಅದರ ಅಂಡರ್ ಸುಮಾರು ಜನ ಸ್ಪಾನ್ಸರ್ಶಿಪ್ಸ್ ಕೊಟ್ಟಿದ್ದಾರೆ. ಬಟ್ ನಮ್ದು ಮೇನ್ ಸ್ಪಾನ್ಸರ್ಸ್ ಆಗಿ ಯೂನಿಯನ್ ಬ್ಯಾಂಕ್ ಮತ್ತೆ DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಅವರು ಈ 3 ಜನ ನಮ್ಮ ಜೊತೆ. ಅದರ ಜೊತೆಗೆ ಉಡುಪಿ ಈ ಸತಿ 25ನೇ ವರ್ಷದ ರಜತ ಮಹೋತ್ಸವ ಮಾಡ್ತಿರೋದ್ರಿಂದ ಇಲ್ಲಿಯ ಮುನ್ಸಿಪಾಲಿಟಿ ಕೂಡ ನಮ್ಮ ಜೊತೆ ಅದಕ್ಕೆ ಕೈ ಜೋಡಿಸ್ತಾ ಇದೆ. ಸೊ ಇವರೆಲ್ಲರ ಜೊತೆ ಪವರ್ ಪರ್ಬಾವನ್ನು ಆಚರಿಸ್ತಾ ಇದ್ದೇವೆ ನಾವು. ಸೊ ಮ್ಯಾಮ್, ಇವೆಂಟ್ ಸೆಕ್ರೆಟರಿ ನೀವು. ಸೊ ಓವರ್ ಆಲ್ ಒಂದು ಇವೆಂಟ್ ಪ್ಲಾನ್ ಮಾಡೋದು ಅಂದ್ರೆ ಒಂದು ಎಷ್ಟು ಜನರ ಒಂದು ಗ್ರೂಪ್ ಇದ್ರೆ ಕೂಡ ಅದು ಅಷ್ಟು ಈಸಿ ಆದಂತಹ ವಿಷಯ ಅಲ್ಲ. ಸೊ ಹೇಗಿರ್ತದೆ ನೀವು ಒಂದು ಇವೆಂಟ್ ಅನ್ನ ಪ್ಲಾನ್ ಮಾಡುವಾಗ? ನಿಮ್ಮ ಇಡೀ ಹೋಲ್ ಗ್ರೂಪ್ ಇದು ಒಂದು ಎನರ್ಜಿ ಖಂಡಿತವಾಗಿ ನಿಮ್ಮೆಲ್ಲರಲ್ಲಿ ತುಂಬಾ ಜಾಸ್ತಿ ಇದೆ, ತುಂಬಾ ಇದೆ. ಸೊ ಅದು ಮೊನ್ನೆ ರ್ಯಾಲಿ ಮಾಡುವಾಗ ಸಹ ಗೊತ್ತಾಯ್ತು, ಆಗ ಮ್ಯಾಮ್ ಹೇಳಿದಾಗ ಸಹ ಗೊತ್ತಾಯ್ತು. ಸೊ ಹೇಗೆ ಒಂದು ಇವೆಂಟ್ ಅನ್ನ ಪ್ಲಾನ್ ಮಾಡ್ತೀರಿ, ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀರಿ ಹೇಗೆ? ಹೌದು, ಆ್ಯಕ್ಚುಲಿ ಈ ಸಲ ನಾವು ನಾನು ಬೇಸಿಕ್ಲಿ ಸ್ಟಾಲ್ಸನ್ನು ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಸೊ ನಮಗೆ 100ಕ್ಕೂ ಜಾಸ್ತಿ ಸ್ಟಾಲ್ಸ್ ಈ ಸಲ ನಮಗೆ ಬಂದಿದೆ. ಅದರಲ್ಲಿ ಸಹ ನಾವು ತುಂಬ ವೆರೈಟಿಯನ್ನು ನಾವು ಇಟ್ಕೊಂಡಿದ್ದೇವೆ. ಸೊ ನೀವು ಯಾವ ಬಗ್ಗೆ ಆಲೋಚನೆ ಮಾಡ್ತೀರಾ ಅದರ ಬಗ್ಗೆ ಸ್ಟಾಲ್ ನಮ್ಮ ಹತ್ರ ಉಂಟು. ಸೊ ಬೇಸಿಕಲಿ ನೀವು ಜ್ಯುವೆಲ್ರಿ ಕನ್ಸಿಡರ್ ಮಾಡ್ಬೋದು, ಇಲ್ಲಾಂದರೆ ಹೋಮ್ ಡೆಕೋರ್ ಕನ್ಸಿಡರ್ ಮಾಡ್ಬೋದು, ಆರ್ಟ್ ವರ್ಕ್ ನೋಡ್ಬೋದು, ಈ ಸೈಡ್ ರೆಡಿಮೇಡ್ ಗಾರ್ಮೆಂಟ್ಸ್ ನೋಡ್ಬೋದು, ಸಾರೀಸಲ್ಲಿ ಸಹ ತುಂಬ ವೆರೈಟಿ ಉಂಟು.
ಎಲ್ಲ ಆದಮೇಲೆ ಫುಡ್ ಕೌಂಟರ್ ಹೋದರೆ ಫುಡ್ ಕೌಂಟ್ರಲ್ಲಿ ಸಹ ಬೇರೆ ಬೇರೆ ವೆರೈಟಿ ಉಂಟು, ಹೋಮ್ ಮೇಡ್ ಉಂಟು, ಪ್ಯಾಕೇಜ್ ಉಂಟು, ಲೈವ್ ಫುಡ್ ಕೌಂಟರ್ಸ್ ಉಂಟು. ಸೊ ಫ್ಯಾಮಿಲಿ ಜೊತೆ ಬನ್ನಿ ಅಂತ ನಾವು ಹೇಳ್ತೇವೆ. ನಿಮಗೆ ಎಲ್ಲ ಥರದ್ದು ಸ್ಟಾಲಲ್ಲಿ ನಿಮಗೆ ತಗೊಳ್ಳಿಕ್ಕೆ ಆಗ್ಬೋದು. ಬೆಸ್ಟ್ ಅಂದರೆ ನಮ್ಮದು ಆ್ಯಕ್ಚುಲಿ ವುಮನ್ ಆಂಟರ್ಪ್ರಿನರ್ಸ್ಗೆ ನಾವು ಸಪೋರ್ಟ್ ಮಾಡೋದು. ಸೊ ಇದಕ್ಕೆ ನಾವು ಎಷ್ಟು ಸಹಾಯ ಮಾಡ್ತೇವೆ ಅಷ್ಟು ಅವರಿಗೆ ಆ್ಯಕ್ಚುಲಿ ಬೆನಿಫಿಟ್ ಆಗ್ತದೆ. ಇನ್ನೊಂದು ಇವ್ರು ಹೇಳಿದ ಹಾಗೆ MSME ಇಂದ ನಾವು ಟೈಅಪ್ ಮಾಡಿದ ಕಾರಣ ಆಲ್ಮೋಸ್ಟ್ 50% ಆಫ್ ದ ಸ್ಟಾಲ್ಸ್ ಅವರಿಗೆ ರೀಇಂಬರ್ಸ್ಮೆಂಟ್ ಸಿಗ್ತಾ ಉಂಟು. ಸೊ ದ್ಯಾಟ್ ಈಸ್ ಅನದರ್ ಬೆನಿಫಿಟ್ ಆಫ್ ಅವರಿಗೆ ಅದು ಬೂಸ್ಟ್ ಹೋಗ್ಬೋದು ನಾವು. ಹೌದು, ಯಾಕಂದ್ರೆ ಒಂದು ಸ್ಟಾಲ್ ಇಡೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಅವರು ಹೊರಗೆ ಬಂದು ಒಂದು ಪ್ರಾಡಕ್ಟ್ ಬಗ್ಗೆ ಅದರದ್ದು ಸೇಲ್ಸ್ ಹೇಗೆ ಆಗ್ತದೆ, ಅಮೌಂಟ್ ಪ್ರೈಸಿಂಗ್ ಹೇಗೆ ಇಡಬೇಕಂತೆಲ್ಲ ದೇರ್ ಇಸ್ ಅ ಲಾಟ್ ಆಫ್ ಬ್ಯಾಕ್ಗ್ರೌಂಡ್ ಇನ್ ದ್ಯಾಟ್. ಸೊ ಅವರಿಗೆ ಅದೊಂದು ನಾವು ಪ್ಲಾಟ್ಫಾರ್ಮ್ ಕೊಟ್ಟ ಹಾಗೆ. ಸೊ ಈ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಅವರಿಗೆ ಸಹ ತುಂಬಾ ಬೆನಿಫಿಟ್ ಸಿಗ್ತದೆ ಪ್ರತಿಯೊಂದು ಸ್ಟಾಲ್ ಮಾಡಿದವರಿಗೆ. ಸೊ ಇದರಲ್ಲಿ MSME ಹಾಕಿದ ಕಾರಣ ರೀಇಂಬರ್ಸ್ಮೆಂಟ್ ಸಿಗುವ ಕಾರಣ ಅವರಿಗೆ ತುಂಬಾ ಬೆನಿಫಿಟ್ ಜಾಸ್ತಿ ಅಂತ ನಾವು ಹೇಳ್ಬೋದು. ಅದು ಬಿಟ್ಟು ಸಹ ನಮ್ಮ ಪವರ್ ಮೆಂಬರ್ಸ್ ತುಂಬಾ ಕೈ ಜೋಡಿಸಿದ್ದಾರೆ. ಯಾಕಂದ್ರೆ ಕೆಲವು ದೇ ಆರ್ ಸಮ್ ವುಮನ್ ಆಂಟರ್ಪ್ರಿನರ್ಸ್ ಅವರಿಗೆ ಸ್ಟಾಲ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಇವರು ಸ್ಪಾನ್ಸರ್ ಮಾಡಿ ಅವರಿಗೆ ಸ್ಟಾಲ್ಸ್ ಕೊಟ್ಟಿದ್ದಾರೆ. ಸೊ ದ್ಯಾಟ್ ವೀಸ್ ಈವನ್ ದ ಲೋಕಲ್ ಅಂತ ಸಹ ನಾವು ಅವ್ರನ್ನ ಸಹ ಪ್ರಮೋಟ್ ಮಾಡ್ತಿದ್ದೇವೆ. ಸೊ ಲೋಕಲ್ ಮಾರ್ಕೆಟ್ ಅಲ್ಲಿ ವುಮನ್ ಆಂಟರ್ಪ್ರಿನರ್ಸ್ ಯಾರೆಲ್ಲಿದ್ದಾರೆ ಅವರಿಗೆ ಸಹ ನಾವು ಸ್ಟಾಲ್ಸ್ ಇದ್ದ ಆಯೋಜನೆ ಮಾಡಿದ್ದೇವೆ. ಸೊ on the whole it's going to be very nice. So I request, ಅಂದ್ರೆ it's a humble request that ಎಲ್ಲರೂ ಫ್ಯಾಮಿಲಿ ಜೊತೆ ಎಲ್ಲರೂ ಬರಬೇಕು, ಫ್ಯಾಮಿಲಿಯನ್ನು ಕರ್ಕೊಂಡು ಬರಬೇಕು, ಮತ್ತೆ ಎಲ್ಲರೂ ಬೇರೆ ಯಾರಿಗೆಲ್ಲ ಉಂಟು ಅವರಿಗೆ ಹೇಳಿ ಪವರ್ ಪರ್ಬ ಸಕ್ಸಸ್ ಮಾಡಬೇಕಂತ ನಾವು ಹೇಳ್ತಿದ್ದೇವೆ. ಥ್ಯಾಂಕ್ ಯು ಮ್ಯಾಮ್. ಸೊ ಈಗ 3 ವರ್ಷದ ನಂತರ ಮತ್ತೆ ಆಗ್ತಾ ಇರುವಂಥದ್ದು ಪವರ್ ಪರ್ಬ. ಸೊ ಪವರ್ ಪರ್ಬ ಅಂದರೆ ಮೋಸ್ಟ್ಲಿ ನಿಮಗೆಲ್ಲ ಒಂದು ಫೆಸ್ಟಿವಲ್ ಟೈಪ್, ಎಲ್ಲ ಖುಷಿಯಲ್ಲಿ ಒಂದಷ್ಟು ಸೇರಿಕೊಂಡು ಮನೆಯ ಫಂಕ್ಷನ್ ಆಗಿ ಚಂದ ರೆಡಿಯಾಗಿ ಗಮ್ಮತ್ ಮಾಡುವಂಥದ್ದು. ಸೊ ನೀವು ಈಗ ಅದೇ ಒಂದು ಇವೆಂಟನ್ನು ನಾನು ಆಗ್ಲಿ ಕೇಳಿದೆ ಹೇಗೆ ಪ್ರಿಪೇರ್ ಆಗ್ತೀರಿ ಅಂತ. ಸೊ ನಿಮ್ಮ ಗ್ರೂಪ್ ನೀವು ಹೇಳಿದ್ರಿ 80 ಮೆಂಬರ್ಸ್ ಇದ್ದು ಗ್ರೂಪ್ ಇದೆ ಅಂತ. ಸೊ ಪವರ್ ಪರ್ಬದ ಜೊತೆಗೆ ನೀವು ಕೋಆರ್ಡಿನೇಟ್ ಮಾಡೋದು, ನಿಮ್ಮ 80 ಜನರನ್ನು ಕೋಆರ್ಡಿನೇಟ್ ಮಾಡೋದು ಸ್ವಲ್ಪ ಒಂದು ಗ್ರೇಟ್ ಥಿಂಗ್ ಅದು. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಕೋಆರ್ಡಿನೇಟ್ ಅಂದರೆ ನಮಗೀಗ ಎವ್ರಿ ಇಯರ್ ನಾವು ಅವರ ಜೊತೆಗೆ ಇದ್ದು ವರ್ಕ್ ಮಾಡೋದ್ರಿಂದ ನಮಗೆ ಗೊತ್ತಿದೆ ಯಾರ್ಯಾರ ಕೆಪಾಸಿಟಿ ಯಾವ ಥರ ಇದೆ, ಯಾರ್ಯಾರು ಯಾವ್ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ಸ್ ಅಂತ. ಅವರನ್ನು ಮುಂಚೆ ನಾವು ಕರೆದು ಅವರವರಿಗೆ ಒಂದು ನಾವು ಯೂಶ್ವಲಿ ಏನು ಮಾಡ್ತೇವೆ, ಒಂದು ಈವೆಂಟ್ ಅಂತ ಬಂದ ಕೂಡಲೇ ಒಂದೊಂದು ಕಮಿಟಿ ಅಂತ ಮಾಡ್ತೇವೆ. ಆ ಕಮಿಟಿಗೆ ಅವರು ಹೆಡ್, ಈ ಕಮಿಟಿಗೆ ಅಂದರೆ ನಮ್ಮ ವರ್ಕನ್ನು ಸ್ಪ್ಲಿಟ್ ಔಟ್ ಮಾಡೋದು. ಕಮಿಟಿ ಅಂತ ಮಾಡಿದಾಗ ಅವರಿಗೆ ಅವರವರ ಕೆಪಾಸಿಟಿಗೆ ಸರಿಯಾಗಿ ಅವರು ಒಂದು ಹೆಡ್ ಅಂತ ಮಾಡಿ ಅವರ ಅಂಡರ್ ಅವರ ಹೆಲ್ಪಿಗೆ ಕೆಲವರನ್ನು ಮಾಡಿಡ್ತಾರೆ. ಮತ್ತು ಕಮಿಟಿ ನಂತರ ಅವರಿಗೆ ಯಾವ್ಯಾವ ವರ್ಕ್ ಬರ್ತದೆ ಅಂತ ಅವರಿಗೆ ಗೊತ್ತಾಗ್ತದೆ. ರೆಗ್ಯುಲರ್ ಮೀಟಿಂಗಲ್ಲಿ ಇರ್ತೇವೆ, ವಾಟ್ಸಪ್ಪಲ್ಲಿ ಒಂದಷ್ಟು ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದೇವೆ, ಎವ್ರಿ ಡೇ ಕಮ್ಯುನಿಕೇಟ್ ಮಾಡ್ತೇವೆ. ಅದು ಆವಾಗ ನಮಗೆ ಪಾಯಿಂಟ್ಸ್ಗಳು ಬರ್ತದೆ, ನೋಟ್ ಡೌನ್ ಮಾಡ್ಕೊಳ್ಳೋದು, ಯಾರಿಗೆ ಯಾವುದು ಐಡಿಯಾಗಳು ಬರ್ತದೆ. ಅದ್ರ ಥರವೇ ಯೂಶ್ವಲಿ ಎವ್ರಿ ಇಯರ್ ಅದೇ ಥರ ಆಗೋದು. ಮತ್ತೆ ಏನಾಗ್ತದೆ ಅಂತ ಹೇಳಿದರೆ ಕೆಲವೊಮ್ಮೆ ಇದು ಹಬ್ಬದ ಟೈಮ್ ಆದ್ದರಿಂದ ಕೆಲವರು ಇರುವುದಿಲ್ಲ, ಈ ವರ್ಕ್ ನಮಗೆ ಕಷ್ಟ ಆಗ್ತದೆ ಯಾಕಂದರೆ ನಮಗೆ ಟೈಮ್ ಇಲ್ಲ ಅಂತದೆಲ್ಲ ಇದ್ದರೆ ಅವರೇ ನಮಗೆ ಹೇಳ್ತಾರೆ, ನನ್ನದು ಈ ಕೆಲಸನ ಇವರಿಗೆ ಕೊಡಿ ನೀವು ಅಂತ. ಹಾಗಾಗಿ ನಮಗೆ ಪವರಲ್ಲಿ ಒಂದು ಯುನಿಟಿ ಅನ್ನೋದಿದೆ. ಕೆಲವರಿಗೆ ಅಫ್ಕೋರ್ಸ್ ಅವರ ವರ್ಕ್ ಇದರಿಂದಾಗಿ ಕೆಲಸಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ, ಆದರೆ ಬೇರೆ ರೀತಿಯಲ್ಲಿ ಅವರ ಸಪೋರ್ಟ್ ಇದ್ದೇ ಇದೆ. 80 ಮೆಂಬರ್ಸ್ ಅಂತ ಹೇಳಿದರೆ ನಮಗೆ ವರ್ಕ್ ಮಾಡುವವರು ತುಂಬ ಕಡಿಮೆ ಅಂತ ಕಂಡ್ರು ಬೇರೆ ರೀತಿಯಲ್ಲಿ ಸಪೋರ್ಟ್ ನಮಗೆ ಫುಲ್ ಇದೆ, ಒಂದು ಯುನಿಟಿ ಇದೆ ಅದರಲ್ಲಿ. ವೆರಿ ನೈಸ್. ಸೊ ಈಗ ಒಂದು ಪ್ರೋಗ್ರಾಮ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ನೀವು ಈಗ ಪ್ಲಾನ್ ಎಷ್ಟು ಸಮಯದ ಹಿಂದೆ ಮಾಡ್ತೀರಿ? ಈಗ ಅಂದರೆ 2 ವರ್ಷಕ್ಕೊಮ್ಮೆ ಪವರ್ ಪರ್ಬ ಆಗುವಂಥದ್ದು. ಸೊ ಈಗ ಏನು ಈ ಮಂತಲ್ಲಿ ಈಗ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಸೊ ನೀವು ಯಾವಾಗ ಪ್ಲಾನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ? ಅಂದ್ರೆ ಎಷ್ಟು ಮನ್ಸಿನ ಹಿಂದೆ ಆಗಿರಬಹುದು? ಸೊ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾವು ಫಸ್ಟೇ ಪ್ರೀ ಪ್ಲಾನ್ ತುಂಬಾ ಮಾಡಿರ್ತೇವೆ. ಎಷ್ಟೇ ಪ್ರೀ ಪ್ಲಾನ್ ಮಾಡಿದ್ರು ಅದ್ರ ಟೈಮ್ ಕಮ್ಮಿ ಅಂತ ಅನಿಸ್ತದೆ ನಮ್ಗೆ. ಸೊ ನಾವ್ ಇದನ್ನ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿಯೇ ಸ್ಟಾರ್ಟ್ ಮಾಡಿದ್ದೇವೆ. ಈ ಡೇಟ್ಸ್ ಅಲ್ಲಿ ಇದನ್ನ ಮಾಡ್ಬೇಕು, ಈ ತರ ಹೀಗೆ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಒಂದು ಸಣ್ಣ ಪ್ಲಾನ್ ಮಾಡ್ಕೊಂಡಿದ್ದೆವು. ಆಮೇಲೆ ಅದನ್ನ ಡಿವೈಡ್ ಮಾಡ್ತಾ ಹೋದೆವು. ಈ ತರ ಕಮಿಟಿ ಮಾಡುವ, ಆ ಕಮಿಟಿಯಲ್ಲಿ ಈ ಇವ್ರುಗಳನ್ನ ಇಟ್ಕೊಂಡ್ರೆ ಆ ಪ್ರೋಗ್ರಾಮ್ ಕರೆಕ್ಟ್ ಆಗಿ ಚಂದ ರೀತಿಯಲ್ಲಿ ಹೊರಗೆ ಬರ್ತದೆ ಅಂತ ಹೇಳಿ. ಸೊ ಫಸ್ಟ್ ಕಲ್ಚರಲ್ ಕಮಿಟಿ ಅಂತ ಮಾಡಿದೆವು, ಮತ್ತೆ ಸ್ಟೇಜ್ ಕಮಿಟಿ ಅಂತ ಮಾಡಿದ್ವಿ, ಮತ್ತೆ ಆರ್ಗನೈಸಿಂಗ್ ಕಮಿಟಿ, ಸ್ಪಾನ್ಸರ್ಶಿಪ್ ಕಮಿಟಿ, ಹಾಗೆ ಬೇರೆ ಬೇರೆ ಕಮಿಟಿ ಮಾಡಿ ರಶ್ಮಿ ಅವ್ರು ಹೇಳಿದಾಗೆ ಅದಕ್ಕೆ ಒಬ್ಬೊಬ್ಬರ ಹೆಡ್ ಅನ್ನ ಇಟ್ಟು ಅವರ ಅಂಡರ್ ಒಂದು ಇನ್ನೊಂದು 4 ಜನವನ್ನ ಅವ್ರಿಗೆ ಸಪೋರ್ಟ್ ಆಗಿ ಮಾಡಿ. ಸೊ ಒಬ್ಬರೇ ಎಲ್ಲವನ್ನು ಕೋಆರ್ಡಿನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಮೇನ್ ಪ್ರೆಸಿಡೆಂಟ್ ಆಗ ಅವಳು ಮೇನ್ ಹೆಡ್ ಯಾರಿರ್ತಾರೆ ಅವರೊಟ್ಟಿಗೆ ಕೋಆರ್ಡಿನೇಟ್ ಮಾಡಿ ಹಾಗೆ ಒಂದು ಕ್ಲೀನ್ ಆಗಿ ಪ್ಲಾನ್ ಮಾಡಿ
ಎಲ್ಲವನ್ನು ಚಂದದಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ ಎಲ್ಲವೂ ಚಂದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ನಾಳೆ ನಮ್ದು ಮೇನ್ ಇವೆಂಟ್, ಹೇಗೆ ಮನೆಯ Final result ಆಗಿದ್ರೆ ಇಷ್ಟು ದಿನ ಬರೆದ exams ಗೆಲ್ಲ result. ಇಷ್ಟು ದಿನ ಪಟ್ಟ ಕಷ್ಟದ ಇದನ್ನ ನಾವು ನಾಳೆ ನೋಡ್ತೇವೆ. ಸೊ ಆ ಖುಷಿ ಇದೆ ನಮ್ಗೆ. ನೆನ್ನೆ ಹೋಗಿ ಸ್ಟೇಜ್ ಎಲ್ಲ ನೋಡುವಾಗ ಓ ನಮ್ಮ ಮನೆ ಫಂಕ್ಷನ್ ಗೆ ನಾವು ರೆಡಿ ಆಗ್ತಾ ಇದ್ದೇವೆ ಅಂತ ಹೇಳುವ ಭಾವನೆ ಬರ್ತಾ ಇದೆ. ಸೊ ಎಲ್ಲರಲ್ಲಿಯೂ ಆ ಜೋಶ್ ಅಂತೂ ತುಂಬಾ ಹೈ ಇದ್ದೇ ಇದೆ. ಸೊ ನಾಳೆ ನೋಡೋಣ. ಸೊ ಮ್ಯಾಮ್, ಈಗ ಸ್ಟಾಲ್ಸ್ ಅದು ಎಕ್ಸಿಬಿಟರ್ಸ್ ಹೇಗೆ ನೀವು ಕಮ್ಯುನಿಕೇಟ್ ಮಾಡ್ತೀರಿ? ಅಂದ್ರೆ ಲಾಸ್ಟ್ ಟೈಮ್ ಇದ್ದವರನ್ನೇ ಮಾಡ್ತೀರಾ ಅಥವಾ ಹೊಸತು ಜನರಿಗೆ, ಒಂದಷ್ಟು ಜನರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನ ಹೇಗೆ ಇನ್ಕ್ಲೂಡ್ ಮಾಡ್ಕೊಳ್ತೀರಿ? ಅದು ಹೇಗೆ? ಓಕೆ, ಸ್ಟಾಲ್ಸ್ ಅಲ್ಲಿ ಆಕ್ಚುಲಿ ನಾವು ಟೈ ಅಪ್ ಮಾಡಿದ ಕಾರಣ MSME ಇಟ್ ಇಸ್ ಅ ನೇಷನ್ ವೈಡ್ ಎಕ್ಸಿಬಿಷನ್ ಅಂತ ಹೇಳ್ಬೋದು. ಬಿಕಾಸ್ ನಮ್ಮದು MSME ವೆಬ್ಸೈಟ್ ಅಲ್ಲಿ ಸಹ ಹಾಕಿದ್ದಾರೆ. ಸೊ ವಿ ಹ್ಯಾವ್ ಸ್ಟಾಲ್ಸ್ ಫ್ರಮ್ ಕರ್ನಾಟಕದಂತೂ ಹೇಗೂ ಬರ್ತಾರೆ, ಐ ಮೀನ್ ಆಲ್ ಅರೌಂಡ್ ಕರ್ನಾಟಕ, ಬಟ್ ಈ ಸಲ ಕರ್ನಾಟಕದಿಂದ ಹೊರಗಿಂದ ಸಹ ಬಂದಿದ್ದಾರೆ. ಸೊ ದ ಸ್ಟಾಲ್ ವಾಟ್ಸ್ಆ್ಯಪ್ ಗ್ರೂಪ್ ಅಂತೂ ಹೇಗೂ ಮಾಡ್ತೇವೆ, ಅವರಿಗೆಲ್ಲ ಡೀಟೇಲ್ಸ್ ಕೊಡಬೇಕು, ಎಲ್ಲಿ ನಡೀತಾ ಉಂಟಂತೆಲ್ಲ ಡೀಟೇಲ್ಸ್ ಹಾಕಬೇಕು. ಸೊ ಅದೆಲ್ಲ ನಾವು ಎಕ್ಸಿಬಿಟರ್ಸ್ ಒಟ್ಟಿಗೆ ಸಹ ನಾವು ಆ್ಯಕ್ಚುಲಿ ಮಾತಾಡ್ತಿದ್ದೇವೆ. ಅವರ ಪ್ರಾಡಕ್ಟ್ಸ್ ತಗೊಂಡು ಅವರ ಮಾರ್ಕೆಟಿಂಗ್ ಹೇಗೆ ಮಾಡ್ಬೋದು ಅಂತ ಅದು ಸಹ ವಿಡಿಯೋಸ್ ಎಲ್ಲ ಮಾಡಿ ಕೊಡ್ತಾ ಇದ್ದೇವೆ. ಸೊ ದಟ್ ಅವ್ರು ಸಹ ಹೇಳ್ಬೋದು ನಮ್ದು ಇದು ಇವೆಂಟ್ ನಡೀತಾ ಉಂಟು, ಈ ಸ್ಟಾಲಿಗೆ ಬನ್ನಿ, ಇಲ್ಲಿ ನಮ್ದು ಇದು ಪ್ರದರ್ಶನ ಇಟ್ಟಿದ್ದೇವೆ ಅಂತ ಅವ್ರು ಸಹ ನಮ್ಮ ಸೈಡಿಂದ ಅವ್ರ ಸೈಡಿಂದ ಸಹ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಸೊ ನಮ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಹ ನಾವು ತುಂಬ ವಿಡಿಯೋಸ್, ಫೋಟೋಸ್ ಸೋಷಿಯಲ್ ಮೀಡಿಯಲ್ಲಿ ತುಂಬ ಹಾಕ್ತಾ ಇದ್ದೇವೆ. ಸೊ ಅದನ್ನು ನೋಡಿ ಸಹ ತುಂಬ ಮಂದಿ ಅಪ್ರೋಚ್ ಮಾಡಿದ್ದಾರೆ. ಸೊ ಬೇರೆ ಬೇರೆ ಏರಿಯಾಸ್ ಇಂದ, MSME ಸೈಡ್ ಇಂದ, ನಮ್ಮ ಸೈಡ್ ಇಂದ, ಮತ್ತೆ ಲಾಸ್ಟ್ ಟೈಮ್ ಎಕ್ಸಿಬಿಟರ್ಸ್ ಕೂಡ. ಸೊ ಇಟ್ ಇಸ್ ಅವರು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ಖುಷಿ ಪಟ್ಟು ಇನ್ನೊಂದ್ಸಲ ಹಾಕ್ತಾ ಇದ್ದಾರೆ. ಸೊ ಎಲ್ಲ ಸೈಡ್ ಇಂದ ನಮ್ಗೆ ಸ್ಟಾಲ್ಸ್ ಬಂದಿದೆ ಈ ಸಲ. ಹೌದು, ಸ್ಟಾಲ್ಸ್ ಈ ಸಲ ನಾವು ಸ್ಪೇಷಿಯಸ್ ಇಟ್ಟಿದ್ದೇವೆ. ವಾಕಿಂಗ್ ಸ್ಪೇಸ್ ತುಂಬಾ ಇಟ್ಟಿದ್ದೇವೆ, ಯಾಕಂದ್ರೆ ನಾವು ಕೋವಿಡ್ ರಿಸ್ಟ್ರಿಕ್ಷನ್ಸ್ ಕನ್ಸಿಡರ್ ಮಾಡಿ ಇಟ್ಟಿದ್ದೇವೆ ಮೊದಲೇ. ಏನಾದ್ರೂ ರಿಸ್ಟ್ರಿಕ್ಷನ್ಸ್ ಹಾಗೆ ಹಾಕಿದ್ರು ನಮ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ಇಟ್ ಇಸ್ ಕೆಪ್ಟ್ ವೆರಿ, ಸ್ಟಾಲ್ ಲೇಔಟ್ ತುಂಬಾ ಸ್ಪೇಷಿಯಸ್ ಹಾಕಿದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ಎಷ್ಟು ಸ್ಟಾಲ್ ಇದೆ ಮ್ಯಾಮ್? 100+ ಸ್ಟಾಲ್ಸ್ ಉಂಟು, 100+ ಸ್ಟಾಲ್ಸ್ ಹಾಕಿದ್ದೇವೆ. ಆ್ಯಂಡ್ ನಾವು ಎವ್ರಿ ಸ್ಟಾಲ್ ವೆಂಡರಿಗೆ ಸ್ವಲ್ಪ ಬೆನಿಫಿಟ್ ಆಗಬೇಕು, ಯಾಕಂದ್ರೆ ನಾವು ಸ್ಟಾಲ್ ಹಾಕೋದು ನಮಗೆ ಸೇಲ್ಸ್ ಆಗಬೇಕಂತ. ಸೊ ವಿ ಹ್ಯಾವ್ ಟ್ರೈ ಟು ಲಿಮಿಟ್, ಒಂದೊಂದು ಏರಿಯಾದಲ್ಲಿ ಲಿಮಿಟ್ ಮಾಡಲಿಕ್ಕೆ ನೋಡಿದ್ದೇವೆ. ಯಾಕಂದರೆ ರಿಪೀಟೆಡ್ ಸೇಮ್ ಸ್ಟಾಲ್ಸ್ ಇದ್ದರೆ ಅವ್ರಿಗೆ ಸೇಲ್ಸ್ ಕಮ್ಮಿ ಇರ್ತದೆ. ಸೊ ಹಾಗೆ ನಾವು ಅದನ್ನು ಸಹ ನಾವು ನೋಡಿ ಅದರ ಬಗ್ಗೆ ಸಹ ಆಲೋಚನೆ ಮಾಡಿ ಸ್ಟಾಲ್ ಲೇಔಟ್ ಮಾಡಿದ್ದೇವೆ. ಸೊ ನಿಮ್ಮ ಜೊತೆ ಇನ್ನಷ್ಟು ಮಾತನಾಡೋಣ, ಅದಕ್ಕಿಂತ ಮುಂಚೆ ಮತ್ತೊಂದು ಪುಟ್ಟ ವಿರಾಮ. ಸೊ ವೀಕ್ಷಕರೇ, ನೋಡಿದ್ರಿ ಒಂದಷ್ಟು ಪವರ್ ಪರ್ಬದ ಬಗ್ಗೆ ಮಾತುಕತೆಯನ್ನ ಮಾಡ್ತಾ ಇದ್ದೇವೆ. ಹಾಗೆ ಈ ವರ್ಷದ ಪವರ್ ಪರ್ಬ ಹೇಗಿದೆ ಅನ್ನೋದನ್ನ ಕೂಡ ತಿಳಿದುಕೊಂಡಿದ್ದೇವೆ. ಇನ್ನಷ್ಟು ಮಾತನಾಡೋಣ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಮತ್ತೊಮ್ಮೆ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ಪವರ್ ಪರ್ಬದ ಬಗ್ಗೆ ಮಾತನಾಡ್ತಿದ್ವಿ, ಪವರ್ ಪರ್ಬ 2023 ಬಗ್ಗೆ ನಾವು ಮಾತನಾಡ್ತಿದ್ವಿ. ಸೊ ಮತ್ತಷ್ಟು ಅದರ ಬಗ್ಗೆ ಮಾತನಾಡ್ಲಿಕ್ಕಿದೆ, ಬನ್ನಿ ಮಾತನಾಡೋಣ. ಸೊ ಮ್ಯಾಮ್, ಈಗ ನೀವು ಹೇಳಿದ್ರಿ ಆಗ ರಂಗೋಲಿ ಕಾಂಪಿಟೇಷನ್, ಸಾರಿಯ ಬಾರ್ಡರ್ನ ಡಿಸೈನ್ಸ್ ಮೇಲೆ ಮಾಡ್ತಾ ಇದ್ದೀರಿ. ಸೊ ಈ ಐಡಿಯಾ ಹೇಗೆ ಫ್ಲಾಶ್ ಆಯ್ತು? ಯಾಕಂದ್ರೆ ರಂಗೋಲಿ ಅಂದ್ರೆ ಡಾಟೆಡ್ ರಂಗೋಲಿ, ಅಥವಾ ಈಗ ಒಂದು ಕೈಯಲ್ಲಿ ಬಿಡಿಸುವಂಥದ್ದು ಜಸ್ಟ್ ಫ್ರೀ ಹ್ಯಾಂಡ್ ರಂಗೋಲಿ. ಸೊ ಈ ಐಡಿಯಾ ಹೇಗೆ ಬಂತು? ಸೊ ಅದರಲ್ಲಿಯೂ ಆ ಮಹಿಳೆಯರು ಅದನ್ನೇ ಉಟ್ಕೊಂಡು ಬರ್ಬೇಕನ್ನುವಂಥ ಒಂದು ಐಡಿಯಾ ಲೈಕ್ ತುಂಬಾ ಸ್ಪೆಷಲ್ ಆಗಿದೆ. ಸೊ ಅದು ಹೇಗೆ ಬಂತು? ಹಿಂದೆ ಒಂದ್ಸಲ ಹೀಗೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡುವಾಗ ಅದೊಂದು ಕಾಂಪಿಟಿಷನ್ ಯಾವುದೋ ನಾರ್ತ್ ಕೆನರಾದಲ್ಲಿ, ನಾರ್ತ್ ಕರ್ನಾಟಕವ ಅಥವಾ ನಾರ್ತ್ ಇಂಡಿಯಾದಲ್ಲೆಲ್ಲೋ ಇರಬೇಕು, ಮೋಸ್ಟ್ಲಿ ಮಹಾರಾಷ್ಟ್ರನ್ಸ್ ಇರಬೇಕು, ಅವ್ರು ಅದನ್ನ ಆರ್ಗನೈಸ್ ಮಾಡಿದ್ರು. ಅದೊಂದು ವಿಡಿಯೋ ಕ್ಲಿಪ್ ಸಿಕ್ಕಿತ್ತು ನಂಗೆ. ಆವಾಗಲೇ ಅದನ್ನ ಸ್ಟೋರ್ ಮಾಡ್ಕೊಂಡಿದ್ದೆ. ಇಟ್ಸ್ ಅ ವೆರಿ ಯುನೀಕ್ ಅಲ್ಲ, ಎಲ್ಲಿ ಸಹ ಇಲ್ಲ. ಇದು ರಂಗೋಲಿ ಅಂದ ಕೂಡಲೇ ನಮ್ಮ ಸೌತ್ನವರಿಗೆ ಬರುದಂತ ಡಾಟ್ ರಂಗೋಲಿ ಒಂದೇ ಯೂಶುವಲಿ ಬರುದು, ಡಾಟ್ ರಂಗೋಲಿ. ನಾವು ಟಿಪಿಕಲ್ ಇಲ್ಲಿದು ಅಫ್ಕೋರ್ಸ್ ಅದಕ್ಕೆ ಅದರದ್ದೇ ಬೆಲೆ ಇದೆ, ಅದರದ್ದು ವ್ಯಾಲ್ಯೂ ಇದೆ. ಆದ್ರೆ ಇದು ಯಾಕೆ ಮಾಡ್ಬೋದು? ಫ್ರೀ ಹ್ಯಾಂಡ್ನವರು ಕೆಲವೊಮ್ಮೆ ತುಂಬಾ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರಿಗೆ ಡಾಟ್ ರಂಗೋಲಿಗಳು ಬರುವುದಿಲ್ಲ. ಹಾಗಿರುವಾಗ ಇದೊಂದು ಯುನೀಕ್ ಅಂತ ಅನ್ಸಿತ್ತು. ನಾನು ಆವಾಗಲೇ ಅದನ್ನ ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದೆ. ಓಕೆ, ನೆಕ್ಸ್ಟ್ ಇದನ್ನ ಈ ಕಾಂಪಿಟೇಷನ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಅದಕ್ಕೆ ಸರಿಯಾಗಿ ಈ ಸತಿ ಫಸ್ಟ್ ಕಾಂಪಿಟೇಷನ್ ಅಂತ ಆದ್ಕೊಳ್ಳಿ ಮಹಿಳೆಯರನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಮತ್ತೆ ಆಗ ಅನ್ಸಿತ್ತು ನನಗೆ, ಅಫ್ಕೋರ್ಸ್ ಎಷ್ಟೋ ಮೇಲ್ ಡಿಸೈನರ್ಸ್ ಇದ್ದಾರೆ ಈಗ, ಅವರು ಸಹ ತುಂಬಾ ಒಳ್ಳೆದಕ್ಕೋಸ್ಕರ ಓಪನ್ ಟು ಆಲ್ ಅಂತ ಮಾಡಿತ್ತು. ಇಟ್ಸ್ ನಾಟ್ ಓನ್ಲಿ ಫಾರ್ ಮಹಿಳೆ ಅಥವಾ ಲೇಡೀಸಿಗೆ ಮಾತ್ರ ಅಂತಿನಲ್ಲ, ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿಸ್ ಅಬೌವ್ 18 years ಆ ಥರ ಅಂತ ಅಂದ್ಕೊಂಡು ರಂಗೋಲಿ ಇದನ್ನ ಇಟ್ಕೊಂಡು ಆಗ ಉಟ್ಕೊಂಡು ಬರೋದು. ಅದಕ್ಕೋಸ್ಕರ ಒಂದು ಅವರಿಗೆ ಇದು ಯುನೀಕ್ ಮತ್ತೆ ಸ್ಪೆಷಲ್ ಆದ್ರಿಂದ ನಾವು ಹೇಳಿದವರಿಗೆ ಒಬ್ರು ಹೆಲ್ಪರ್ನ ನೀವು ತಗೊಳ್ಬೋದು, ಒಬ್ರು ಹೆಲ್ಪರ್ನ ತಗೊಳ್ಳಿ, ಒಂದು ಮಾಡೆಲ್ ಅನ್ನ ಪ್ರೆಸೆಂಟ್ ಮಾಡಿ 3 people ಕ್ಯಾನ್ ಪಾರ್ಟಿಸಿಪೇಟ್ ದೇರ್. ಅಂದ್ರೆ ಒಬ್ರು ಡ್ರಾ ಮಾಡ್ತಾರೆ, ಒಬ್ರು ಜಸ್ಟ್ ಒಂದು ಬೇಸಿಕ್ ಹೆಲ್ಪಿಗೆ, ಎಲ್ಲ ಕಲರಿಂಗ್ ಎಲ್ಲದಕ್ಕೂ ಅಲ್ಲ, ಜಸ್ಟ್ ಬೇಸಿಕ್ ಹೆಲ್ಪಿಗೆ ಯಾರನ್ನಾರು ಒಬ್ರನ್ನ ತಗೊಳ್ಬಹುದು. ಪ್ಲಸ್ ಒಂದು ಮಾಡೆಲ್ ಡಿಸ್ಪ್ಲೇ ಮಾಡ್ಲಿಕ್ಕೆ ಒಬ್ರು ಮಾಡೆಲ್ ಬೇಕಾಗ್ತದೆ ನಮ್ಗೆ. ಹಾಗೆ ಆ ತರ ಒಂದು ಅವರಿಗೆ ಹೇಳಿ ಆ ತರ ಒಂದು ಸೆಟ್ ಮಾಡಿದ್ದೇವೆ.
ಸೊ ಓಕೆ, ಬಹುಶಃ ಇದು ಮಹಿಳೆಯರಿಗೂ ಕೂಡ ಸ್ವಲ್ಪ ಕಷ್ಟವೇ, ಯಾಕಂದ್ರೆ ಅಷ್ಟು ಸೀರೆ ಇರ್ತದೆ ಅವ್ರಿಗೆ, ಯಾವ ಬಾರ್ಡರ್ ಚಾಯ್ಸ್ ಯಾವುದು, ಯಾವ ಕಲರ್ ಯಾವ್ದು ಬಾರ್ಡರ್ ಚೂಸ್ ಮಾಡುದು, ಯಾವ್ದು ಅಟ್ರಾಕ್ಟಿವ್ ಕಾಣ್ತದೆ. ಕೆಲವೊಮ್ಮೆ ಸಾರಿ ನೋಡುವಾಗ ಚಂದ ಇರ್ತದೆ, ಅದು ಡಿಸೈನ್ ಅಲ್ಲಿ ಬಂದಾಗ ಅಷ್ಟು ಇಷ್ಟೇ ಅಂತ ಅನ್ಸ್ತದೆ, ಆಗಲ್ಲ. ಅದೆಲ್ಲ ಅವರಿಗೆ ಥಿಂಕಿಂಗ್ ಎಬಿಲಿಟಿ ಮೇಲೆ ಹೋಯ್ತು, ಅವರೇ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದನ್ನ ಯಾವ್ದು ಅಟ್ರಾಕ್ಟಿವ್ ಕಾಣ್ತದೆ ಅಂತ. ಕೆಲವೊಮ್ಮೆ ನಮ್ಗೆ ಹೀಗೆ ನೋಡಿದ ಕೂಡಲೇ ಡಾರ್ಕ್ ಕಲರ್ಸ್ ಅಟ್ರಾಕ್ಟಿವ್ ಕಾಣ್ತದೆ, ಮೋಸ್ಟ್ಲಿ ಇದು ಬಿಡಿಸಿದ್ರೆ ನಾನು ಚಂದ ಆಗ್ಬೋದು ಅಂತ. ಆದ್ರೆ ಕೆಲವೊಮ್ಮೆ ಅದಕ್ಕೆ ಬಂದ ಡಿಸೈನ್ ಯಾವ ತರ ಹೊರಗೆ ಬರ್ತದೆ ಅದ್ರ ಮೇಲೆ ಸಹ ಡಿಪೆಂಡ್ ಆಗ್ತದಲ್ಲ. ಹಾಗೆ ಅದೆಲ್ಲ ಥಿಂಕಿಂಗ್ ಎಬಿಲಿಟಿ ಅವರಿಗೆ ಬಿಟ್ಟದ್ದು, ಅದನ್ನ ಹೇಗೆ ಅವರು ಡಿಸ್ಪ್ಲೇ ಮಾಡ್ತಾರೆ ಅದ್ರ ಮೇಲೆ ಹೋಯ್ತು ಅದು. ಸೊ ಈ ಡ್ಯಾನ್ಸ್ ಕಾಂಪಿಟೇಷನ್ ಏನಾದ್ರು ಏಜ್ ಲಿಮಿಟ್ ಆ ಥರ? ಡ್ಯಾನ್ಸ್ ಗ್ರೂಪ್ ಅಲ್ಲಿ ಸಹ ಹಾಗೆ ನಾವು 2 ಕ್ಯಾಟಗರಿ ಮಾಡಿದ್ದೇವೆ, ಬಿಲೋ 18 ಅಬೋ 18 ಅಂತ. ಈಗ ನಾವು ಗ್ರೂಪ್ ಡ್ಯಾನ್ಸ್ ಅಂತ ಅಂದ್ಕೂಡ್ಲೆ LKG ಮಗುಗೂ ಸಹ ಡ್ಯಾನ್ಸ್ ಮಾಡುವ ಅಂತ ಅನಿಸ್ತದೆ. ಡ್ಯಾನ್ಸ್ ಅನ್ನೋದು ಎಲ್ಲರಿಗೂ ಸಹ ಒಂದು ಖುಷಿ ಕೊಡುವಂಥದ್ದಲ್ಲ. LKG ಮಗು ಸಹ ಡ್ಯಾನ್ಸ್ ಮಾಡಿ ಅದನ್ನ ಐ ಕೆನಾಟ್ ಜಡ್ಜ್ ವಿತ್ ದಮ್ ಇನ್ ಎಬೋ ಗ್ರೂಪ್ನವರ ಜೊತೆಗೆ ಆಗೋದಿಲ್ಲ. ಹಾಗೆ ನಾವು ಫಸ್ಟ್ ಇನ್ವೈಟ್ ಮಾಡುವಾಗ ಕಾಂಪಿಟಿಷನ್ ಅಂತ ಹೇಳುವಾಗ ಏಜ್ ಗ್ರೂಪ್ ಅನ್ನ ಮಾಡಿರ್ಲಿಲ್ಲ. ಮತ್ತೆ ನಮ್ಗೆ ಎಂಟ್ರೀಸ್ ಬಂದದ್ ನೋಡಿ ನಾವು 2 ಗ್ರೂಪ್ ಮಾಡಿದ್ವಿ, ಬಿಲೋ 18 ಎಬೋ 18 ಅಂತ. ಅವು ಕೆಲವೊಬ್ರು ರೂಪಕದ ತರ ಮಾಡಿದ್ದಾರೆ, ಸಣ್ಣ ಮಗು ಅಂದ್ರೆ ಸಣ್ಣ ಮಕ್ಕಳು ಇದ್ದಾರೆ, ಅದರಲ್ಲಿ ದೊಡ್ಡವರು ಇದ್ದಾರೆ. ಹಾಗೆ ಅದನ್ನ ಕ್ಯಾಟಗರಿ ಮಾಡ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಆಗ ಅವ್ರ ಹತ್ರ ನಾವು ಇಂಡಿವಿಜುವಲಿ ಮಾತಾಡಿ ಅದನ್ನ ರಿಸ್ಟ್ರಿಕ್ಟ್ ಮಾಡಿ ಕೆಲವುದು ಅದೆಲ್ಲ ಮಾಡಿದ್ದೇವೆ ನಾವು. ಬೇಸಿಕ್ ವರ್ಕ್ ಅದಕ್ಕೆ ಸುಮಾರು ಮಾಡ್ಕೊಂಡಿದ್ದೇವೆ, ಫೈನಲ್ ಮಾಡುವ ಮುಂಚೆ ತುಂಬಾ ವರ್ಕ್ಗಳನ್ನ ಮಾಡ್ಕೊಂಡಿದ್ದೇವೆ. ಸೊ ಈಗ ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳಲಿಕ್ಕಿತ್ತು. ಸಂಡೇ ನಾವು ಓಪನ್ ಟು ಆಲ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 8th ಸ್ಟ್ಯಾಂಡರ್ಡ್ ನವರಿಗೆ ಡ್ರಾಯಿಂಗ್ ಕಾಂಪಿಟಿಷನ್ ಸಹ ಇಟ್ಟಿತ್ತು. ನಾನು ಆಗ ನಿಮಗೆ ಕಲ್ಚರಲ್ ಇದರಲ್ಲಿ ಹೇಳಿರ್ಲಿಲ್ಲ. ಡ್ರಾಯಿಂಗ್ ಕಾಂಪಿಟಿಷನ್ ಇಟ್ಟಿದ್ದೇವೆ. ಇದು ರಿಜಿಸ್ಟ್ರೇಷನ್ ಓಪನ್ ಇರ್ತದೆ, ಅಲ್ಲಿ 10 o'clock ಒಳಗೆ ಬಂದು ರಿಜಿಸ್ಟರ್ ಮಾಡುದು. 10:30 ಶಾರ್ಪ್ ನಾವು ಡ್ರಾಯಿಂಗ್ ಕಾಂಪಿಟಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅವರು 10 o'clock ಒಳಗೆ ಎಂಟ್ರಿ ಮಾಡಿ ಒಳಗೆ ಬಂದಿರಬೇಕು. ಪೇಪರ್ ಅನ್ನ ನಾವು ಪ್ರೊವೈಡ್ ಮಾಡ್ತೇವೆ, ಉಳಿದ ಎಲ್ಲ ಮೆಟೀರಿಯಲ್ಸ್ ಗಳನ್ನ ಅವರೇ ತರಬೇಕು. 10 ನಂತರ ಬಂದವ್ರನ್ನ ಎಂಟ್ರಿ ಮಾಡಿಸ್ಕೊಳ್ತಾ ಇಲ್ಲ, ಜಸ್ಟ್ ಬಿಕಾಸ್ ನಮಗೆ ಅಲ್ಲಿ ಇಡೀ ಅಷ್ಟು ದೊಡ್ಡ ಹಾಲ್ ಅಲ್ಲಿ ಮಕ್ಕಳಿಗೆ ಎಲ್ಲ ಕಡೆ ಅವರು ಸ್ಪ್ರೆಡ್ ಆಗಿ ಹೋದ್ರೆ ಮಕ್ಕಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಲಿಮಿಟೆಡ್ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಮಾತ್ರ 10 o'clock ಒಳಗೆ ಯಾರೆಲ್ಲ. ಯಾಕಂದ್ರೆ ಈಗ ತುಂಬಾ ಎನ್ಕ್ವೈರೀಸ್ ಬಂದಿದೆ, ಅವರಿಗೆಲ್ಲ ಕ್ಲಿಯರ್ ಮಾಡಿ ಆಗಿದೆ. ಸೊ ನಂಗೆ ಅನಿಸ್ತದೆ ಇದು ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಜನ ಬರೋದ್ರಿಂದ 10 o'clock ನಾವು ಎಂಟ್ರಿನ ಕ್ಲೋಸ್ ಮಾಡ್ತಾ ಇದ್ದೇವೆ. ಸೊ ಓಕೆ, ಈ ಡ್ರಾಯಿಂಗ್ ಏನಾದ್ರು ಥೀಮ್ ಆ ಥರ ಏನಾದ್ರು ಥೀಮ್ ಸಣ್ಣ ಮಕ್ಕಳಿಗೆ ನಾನು ಅದನ್ನ ಆನ್ ದ ಸ್ಪಾಟ್ ಅಂತ ಹೇಳಿದ್ದೇವೆ. ಸೀನಿಯರ್ ಗ್ರೂಪ್ ಮಕ್ಕಳಿಗೆ ಮಾತ್ರ ಥೀಮ್ ಇರ್ತದೆ, ಮತ್ತೆ 2 ಗ್ರೂಪ್ ಮಕ್ಕಳಿಗೆ ಥೀಮ್ ಇರುವುದಿಲ್ಲ. ಇದನ್ನ ನಾನೀಗ ಹಿಂದಿನ ದಿವಸ ಆದ್ರಿಂದ ಈಗ ಹೇಳ್ತಾ ಇದ್ದೇನೆ, ಆದ್ರೂ ಸಹ ಅಲ್ಲಿ ಹೇಳ್ತೇವೆ. ಸೊ ಈಸಿ ಟಾಪಿಕ್ ಇರ್ತದೆ, ಸೀನಿಯರ್ ಮಕ್ಕಳಿಗೆ ಥೀಮ್ ಇದೆ. ಥ್ಯಾಂಕ್ ಯು. ಸೊ ಈಗ ಸ್ಪಾನ್ಸರ್ಶಿಪ್ ಬಗ್ಗೆ ನಾವು ಮಾತನಾಡಿದ್ವಿ. ಹೊರಗಿಂದ ಎಷ್ಟು ಸ್ಪಾನ್ಸರ್ಶಿಪ್ ಬರ್ತದೆ, ಹಾಗೆ ನಿಮ್ಮ ಇಂಟರ್ನಲ್ಲಿ ಕೂಡ ನಿಮ್ಮ ಟೀಮಲ್ಲಿ ಕೂಡ ಒಂದಷ್ಟು ಸ್ಪಾನ್ಸರ್ಶಿಪ್ ಇದ್ದೇ ಇರ್ತದೆ. ಸೊ ಅದು ಹೇಗೆ, ಯಾವ ಇವೆಂಟಿಗೆ ಅಥವಾ ಯಾವ ಒಂದು ಪ್ರೋಗ್ರಾಮಿಗೆ ನಿಮ್ಮ ಸ್ಪಾನ್ಸರ್ಶಿಪ್ ಇರ್ತದೆ? ಹೌದು, ನಾವು ಹೊರಗೆ ಹೋಗಿ ಕೇಳುವಾಗ ಹೇಗೆ ಸ್ಪಾನ್ಸರ್ಶಿಪ್ ಅಂತ ಕೇಳಿದ್ದೇವೆ, ಹಾಗೆ ಅದನ್ನು ಕೇಳುವ ಮೊದಲೇ ನಮ್ಮ ಪವರ್ ಮೆಂಬರ್ಸ್ ಎಲ್ಲರೂ ನಾನು ಇದನ್ನ ಮಾಡ್ತೇನೆ, ನನ್ನ ಸೈಡಿಂದ ಇದನ್ನ ಕೊಡ್ತೇನೆ ಅಂತ ಹೇಳಿದವರು ತುಂಬಾ ಜನ ಇದ್ದಾರೆ. ಸೊ ಟಿಕೆಟಿಂಗ್ ಸ್ಪಾನ್ಸರ್ಸ್ ಅಂತ ಮಾಡಿದ್ದೇವೆ. ಸೊ ಅದರಲ್ಲಿ ಒಂದು 8-10 ಜನ ಬಂದಿದ್ದಾರೆ. ಮತ್ತೆ ಆಡ್ ಸ್ಪಾನ್ಸರ್ಸ್ ಮಾಡಿದೆ, ನಾವೆಲ್ಲ ಕಡೆ ಹಾಕಿದ ಆ ಆಡ್ ಸ್ಪಾನ್ಸರಿಗೂ ಸುಮಾರು ಜನ ಅದನ್ನ ಅವರ ಲೋಗೋಸ್ ಅನ್ನ ಕೊಟ್ಟು ಹಾಗೆ ಹೆಲ್ಪ್ ಮಾಡಿದ್ದಾರೆ. ಪರ್ಸನಲ್ ಇಂಟ್ರೆಸ್ಟ್ ಅಲ್ಲಿ ಮಾಡಿದ್ದಾರೆ. ಪರ್ಬಾಗೆ ನಾನು ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನುವ ಒಂದು ಯೋಚನೆಯಿಂದ ಎಲ್ಲ ನಮ್ಮ ಪವರ್ ಮೆಂಬರ್ಸ್ ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಈ ಕಲ್ಚರಲ್ ಇವೆಂಟ್ ಏನ್ ಮಾಡ್ತಾ ಇದ್ದೀವಿ ಅದಕ್ಕೆ ಅದರಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಉಂಟು ಎಲ್ಲ ನಮ್ಮ ಪವರ್ ಮೆಂಬರ್ಸೇ ಸ್ಪಾನ್ಸರ್ಸ್ ಮಾಡಿದ್ದಾರೆ. ದಟ್ ಇಸ್ ಅ ಮೇನ್ ಒನ್ ಗುಡ್ ಥಿಂಗ್. ಯಾಕೆಂದ್ರೆ ನಮ್ಮ ಮೆಂಬರ್ಸೇ ಅದನ್ನ ಮಾಡಬೇಕು ಅನ್ನೋ ಒಂದು ಒಳ್ಳೆ ಗುಡ್ ಇಂಟೆನ್ಷನ್ ಇಂದ ಎಲ್ಲ ಕಲ್ಚರಲ್ ಪ್ರೋಗ್ರಾಮಿನ ಸ್ಪಾನ್ಸರ್ಸ್ ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಉಂಟು ಎಲ್ಲವನ್ನು ನಮ್ಮ ಪವರ್ ಮೆಂಬರ್ಸೇ ನೋಡ್ಕೊಳ್ತಾ ಇದ್ದಾರೆ. ವೆರಿ ನೈಸ್, ಖುಷಿ ಆಯ್ತು ಕೇಳಿ. ಸೊ ಮ್ಯಾಮ್, ಈಗ ಅಂದ್ರೆ ಈ ಇವೆಂಟ್ ಪವರ್ ಪರ್ಬ ಯಾವ ಟೈಮಿಂದ ಯಾವ ಟೈಮ್ ವರೆಗೆ ಇರ್ತದೆ? ಪವರ್ ಪರ್ಬ ಬೆಳಿಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ 9 ಗಂಟೆ ತನಕ ಓಪನ್ ಇರ್ತದೆ. ಸೊ 9 to 9. ಹೌದು. ಸೊ ಬೆಳಿಗ್ಗೆ 9 ಗಂಟೆಗೆ ಬರ್ಬೋದು, ರಾತ್ರಿ 9 ಗಂಟೆಗೆ ಹೋಗ್ಬೋದು. ಸೊ ಈಗ ಕೋವಿಡ್ ನ ನಂತರ ಅಂದ್ರೆ 3 years ಆದ್ಮೇಲೆ ಮತ್ತೆ ಪವರ್ ಪರ್ಬ ಆಗ್ತಾ ಇರೋದು, ಫಿಸಿಕಲಿ ಪವರ್ ಪರ್ಬ ಆಗ್ತಾ ಇರೋದು. ಸೊ ಇದರಲ್ಲಿ ಈಗ ನೀವಾಗಲೇ ಹೇಳಿದ್ರೆ ಅಂದ್ರೆ ಕೋವಿಡ್ಗೆ ರಿಸ್ಟ್ರಿಕ್ಷನ್ಸ್ ಮಾಡಿದ್ದೇವೆ ಅಂತ, ಬಟ್ ಮುಂಚೆ ತುಂಬಾ ಸ್ಟಾಲ್ಸ್ ಬರ್ತಾ ಇತ್ತು, ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ತುಂಬಾ ಸ್ಟಾಲ್ಸ್ ತುಂಬಾ ಹತ್ರ. ಸೊ ಆ ಥರ ಈಗ ಈ ಸತಿ ಅದನ್ನ ಹೇಗೆ ನೀವು ಪ್ಲಾನ್ ಮಾಡಿದ್ದೀರಿ? ಆ ಸ್ಟಾಲ್ಸ್ ಒಂದು ಪ್ಲೇಸ್ಮೆಂಟ್ ಆಗಿರಬಹುದು ಅಥವಾ ಒಂದು ಆ ಸ್ಟಾಲ್ಸ್ ಅನ್ನ ಎಂತ ಹೇಳುದು ಫಿಲ್ಟರ್ ಮಾಡಿ ಇಷ್ಟೇ ಸ್ಟಾಲ್ಸ್ ಅಂತ ಮಾಡಿ, ಸೊ ಅದು ಹೇಗೆ ಮಾಡಿ? ಸೊ ಆಕ್ಚುಲಿ ಸ್ಟಾಲ್ ಲೇಔಟ್ ನಾನು ಆಗ ಹೇಳಿದ ಹಾಗೆ ತುಂಬಾ ಸ್ಪೇಷಿಯಸ್ ಇಟ್ಟಿದ್ದೇವೆ. ಸೊ ಅವ್ರಿಗೆ ಡಿಸ್ಪ್ಲೇ ಮಾಡ್ಲಿಕ್ಕೂ ಸ್ಪೇಷಿಯಸ್ ಆಗಿದೆ, ಪ್ಲಸ್ ವಿಸಿಟರ್ಸ್ ವಾಕ್ ಮಾಡೋದಕ್ಕೆ ಸಹ ಅದು ಸ್ಪೇಸ್ ನಾವು
ತುಂಬ ದೊಡ್ಡದಿಟ್ಟಿದ್ದೇವೆ. ಸೊ ನಾವು ಕೋವಿಡ್ ರೆಸ್ಟ್ರಿಕ್ಷನ್ ವಿ ಹ್ಯಾವ್ ಆಕ್ಚುಲಿ ಕನ್ಸಿಡರ್ಡ್ ಇಟ್ ನಾವು ಸ್ಟಾಲ್ ಲೇಔಟ್ ಮಾಡುವಾಗ, ಸೊ ದ್ಯಾಟ್ ಇನ್ ಕೇಸ್ ಸಮಥಿಂಗ್ ಕಮ್ಸ್ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್. ನಾವು ಆಗ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಸೊ ನಾವು ಪ್ರಿಪೇರ್ಡ್ ಆಗಿ ನಾವು ಅದನ್ನು ಆಲ್ರೆಡಿ ಪ್ಲಾನ್ ಮಾಡಿ ಇಟ್ಟಿದ್ದೇವೆ. ಆ್ಯಂಡ್ ಇವನ್ ದ ಸ್ಟಾಲ್ಸ್ ನಾವು ಅಂದರೆ 100+ ಸ್ಟಾಲ್ಸನ್ನು ಮಾತ್ರ ಹಾಕಿದ್ದೇವೆ. ಮುಂಚೆ ಹಾಗೆ ತುಂಬ ಸ್ಟಾಲ್ಸ್ ಇತ್ತು, ಬಟ್ ಕನ್ಸಿಡರಿಂಗ್ ಆಲ್ ದಿಸ್ ರಿಸ್ಟ್ರಿಕ್ಷನ್ಸ್ ವಿ ಹ್ಯಾವ್ ಕೆಪ್ಟ್ ಟು 100+. ಆ್ಯಂಡ್ ಸೇಲ್ಸ್ ಆಗಬೇಕಲ್ಲ ಸ್ಟಾಲ್ ಹಾಕಿದಾಗ, ನಾನು ಆಗ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೆ. ಸೊ ಹಾಗೆ ನಾವು ಡಿಫ್ರೆಂಟ್ ವೆರೈಟಿಯನ್ನು ಇಟ್ಟಿದ್ದೇವೆ ಸ್ಟಾಲ್ಸಲ್ಲಿ, ಸೊ ಟು ಮೇಕ್ ಶೂರ್ ಎವ್ರಿಬಡಿ ಗೆಟ್ಸ್ ದ ರಿಕ್ವೈರ್ಡ್ ಸೇಲ್ಸ್. ಥ್ಯಾಂಕ್ ಯು. ಈ ವಿಚಾರದಲ್ಲಿ ನಾನೊಂದು 2 ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಕಳೆದ 2 ಸಲ ಎಕ್ಸಿಬಿಟರ್ಸ್ ಚೇರ್ಪರ್ಸನ್ ಆಗಿ ನಾನು ವರ್ಕ್ ಮಾಡಿದ್ದೆ. ಆಗ ನಾವು ಏನ್ ಮಾಡಿತ್ತಂದ್ರೆ ಕಾನ್ಸಂಟ್ರೇಷನ್ ವಾಸ್ ಓನ್ಲಿ ಫಾರ್ ಸ್ಟಾಲ್ಸ್. ಎಷ್ಟು ಸ್ಟಾಲ್ಸ್ ಬರ್ತದೆ ಅಷ್ಟನ್ನ ಎಂಟ್ರಿ ಮಾಡ್ಕೊಳ್ಳೋದು ಅಂತ. ಆಗ ಕೊರೋನಾದ ಬಗ್ಗೆ ಯಾವುದೇ ಒಂದು ಕುರುಸ ಇರ್ಲೇ ಇಲ್ಲ. ಕೊರೋನಾ ಅಂದ್ರೆ ಏನು ಅಂತ ಗೊತ್ತಿಲ್ಲದ ಟೈಮಲ್ಲಿ ನಮ್ಮದು ಕಾನ್ಸಂಟ್ರೇಷನ್ ವಾಸ್ ಜಾಸ್ತಿ ಜನರಿಗೆ ಸ್ಟಾಲ್ ಕೊಡಬೇಕು, ಮಿನಿಮಮ್ ಎಕ್ಸ್ಪೆಂಡಿಚರ್ ಅಲ್ಲಿ ಅವರಿಗೆ, ಅಂದ್ರೆ ನಮಗೆ ಸ್ಟಾಲ್ಸ್ ಜಾಸ್ತಿ ಬಂದ ಹಾಗೆ ಅವರ ಕಾಸ್ಟ್ ಸ್ವಲ್ಪ ಕಡಿಮೆ ಆಗ್ತದಲ್ಲ, ಅದಕ್ಕೆ ಜಾಸ್ತಿ ಹೆಲ್ಪ್ ಆಗ್ತದೆ ಅಂತ. ಅದಕ್ಕೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಲಾಸ್ಟ್ ಟೈಮ್ ನಾನು ಮಾಡಿದ್ದೆ 250 ಸ್ಟಾಲ್ಸ್ ಇತ್ತು ಲಾಸ್ಟ್ ಟೈಮ್. ಆಗ ನಮ್ಗೆ ಆದ ಕೆಲವುದು ಡ್ರಾಬ್ಯಾಕ್ಸ್ಗಳು ಏನಂತ ನಮಗೆ ಮತ್ತೆ ನಾವು ಕುತ್ಕೊಂಡು ನಾವು ಡಿಸ್ಕಸ್ ಮಾಡುವಾಗ ಗೊತ್ತಾಗ್ತದಲ್ಲ, ಕೆಲವರಿಗೆ ಕಷ್ಟ ಆಯ್ತದು. ಯಾಕಂದ್ರೆ ಅಷ್ಟು 250 ಸ್ಟಾಲ್ಸ್ ಇರುವಾಗ ಕೆಲವುದು ರಿಪೀಟ್ ಆಗ್ತದೆ, ಕೆಲವುದು ಕಣ್ಣಿಗೆ ಬೀಳುದೇ ಇಲ್ಲ. ಏನೋ ಒಂದ್ ಕಡೆ ಒಂದ್ ಕಾರ್ನರ್ ಅಲ್ಲಿ ಅವ್ರಿಗೆ ಕೊಟ್ಟಿರ್ತೇವೆ, ಅವ್ರಿಗೆ ಏನೋ ಒಂದು ಬೇಜಾರು, ಅಂದ್ರೆ ಡಿಸ್ಪ್ಲೇ ಅವರದ್ದು ಏನೋ ಒಂದು ಸಣ್ಣ ಪುಟ್ಟದ ತೊಂದರೆಯಿಂದಾಗಿ ಅವರಿಗೆ ಸೇಲ್ ಆಗದೆ ಇದ್ದದ್ದು ಆಗಿರ್ಬೋದು, ಬಟ್ ಕಡಿಮೆ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗದೆ ಇದ್ದಿರ್ಬೋದು. ಆ ಥರ ಎಲ್ಲ ಆದ್ರಿಂದ ಈ ಸತಿ ನಾವೇನು ಮಾಡ್ತೀವಿ, ಇಟ್ ಹ್ಯಾಸ್ ಟು ಬಿ ಮೋರ್ ಸಿಸ್ಟಮ್ಯಾಟಿಕ್ ಅಂತ. ನಮಗೆ ಅದು ತುಂಬ ಜನರಿಗೆ ಬೆನಿಫಿಟ್ ಆಯ್ತು ಅಫ್ಕೋರ್ಸ್, ಯಾಕಂದರೆ ಮೇಜರ್ ನಮ್ಮದು ಸ್ಪಾನ್ಸರ್ಸ್ MSME ಇವರು ಇರೋದ್ರಿಂದ ಅಲ್ಲಿ ಸಹ ಅವರಿಗೆ ಸಿಕ್ಕಿತು, ಮತ್ತು ಬೇರೆ ಸ್ಟಾಲ್ಗಳು ಇರೋದ್ರಿಂದ ಅವರಿಗೆ ಸಹ ಕಾಸ್ಟ್ ನಾವು ಅದೇ ರೀತಿಯಲ್ಲಿ ಇಟ್ಟಿದ್ದೇವೆ, ಅವರಿಗೆ ರೀಚ್ ಆಗುವ ರೀತಿಯಲ್ಲಿ ಇಟ್ಟಿದ್ದೇವೆ. ಆದ್ದರಿಂದ ತೊಂದರೆ ಆಗದೆ ಇರಲಿ, ಇಟ್ ಹ್ಯಾಸ್ ಟು ಬಿ ಮೋರ್ ಸಿಸ್ಟಮ್ಯಾಟಿಕ್ ಅಂತ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿತ್ತು. ಹೇಗೂ ಜನರಿಗೆ ಗೊತ್ತಿದೆ, ಪವರ್ ಪರ್ಬಾಕ್ಕೆ ಅಟೆಂಡ್ ಆದರೆ ಅವರು ಒಂದು ಸ್ಟಾಲ್ ಇಟ್ಟರೆ ಅವರಿಗೆ ಎಷ್ಟು ಪ್ರಾಫಿಟ್ ಇದೆ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಈಗ ನಾವು 4th ಎಡಿಷನ್ ಮಾಡ್ತಾ ಇರೋದ್ರಿಂದ ಅವರಿಗೆ ಅರ್ಥ ಆಗಿದೆ. ಪ್ರತಿ ಸಲ ನಾನಲ್ಲಿ ಎಲ್ಲಾದರೂ ಯಾವುದಾದ್ರೂ ಶೋಗೆ ನಮ್ಮದು ಎಕ್ಸಿಬಿಷನ್ಸ್ ಎಲ್ಲ ಇದ್ದಾಗ ಹೆಚ್ಚಿನ ಅವರು ಕೇಳ್ತಾರೆ, ಮೇಡಮ್ ಈ ಸತಿ ಇಲ್ವಾ ಪವರ್ ಪರ್ಬಾ ಮಾಡೋದಿಲ್ಲ, ನೀವು ಸ್ಟಾಲ್ಸ್ ಇಡ್ಲಿಲ್ಲ ಅಲ್ಲ, ಲಾಸ್ಟ್ ಟೈಮ್ ಮಾಡಿದ್ರೆ ತುಂಬ ಬೆನಿಫಿಟ್ ಆಗ್ತಿತ್ತು ಅಂತ. ಅದಕ್ಕೋಸ್ಕರ ಈ ಸತಿ 50-50 ಅಂತ MSME ಇಂದ ಒಂದು 50% ಆದರೆ ಉಳಿದವರಿಗೆ 50% ಬೆನಿಫಿಟ್ ಆಗುವಾಗೆ ಆ ಥರ ತುಂಬ ವೆರಿ ಪ್ಲ್ಯಾಂಡ್ ಆಗಿ ಮಾಡಿದ್ದೇವೆ ಸರ್. ವೆರಿ ನೈಸ್, ಖುಷಿ ಆಯಿತು. ಸೊ ಒನ್ ಲಾಸ್ಟ್ ಥಿಂಗ್, ಜನರಿಗೆ ಈಗ ನೋಡ್ತಾ ಇರ್ತಾರೆ, ನಾಳೆಯಿಂದ ನಿಮ್ಮ ಪವರ್ ಪರ್ಬಾ ಸ್ಟಾರ್ಟ್ ಅಂದರೆ 13th ಸ್ಟಾರ್ಟ್, 13, 14, 15 3 ದಿನ ಇದೆ. ಸೊ ಏನು ಹೇಳ್ತೀರಿ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಂದರೆ ಏನೆಲ್ಲ ಅವರಿಗೆ? ಅದು ನೀವು ಆಲ್ರೆಡಿ ಎಲಾಬ್ರೇಟ್ ಮಾಡಿದ್ರೆ, ಬಟ್ ಒನ್ ಲಾಸ್ಟ್ ಥಿಂಗ್ ಹೇಳೋದಾದ್ರೆ ಅವರಿಗೆ, ಬನ್ನಿ, ಎಂಜಾಯ್ ಮಾಡಿ, ನಮ್ಮನ್ನ ಎನ್ಕರೇಜ್ ಮಾಡಿ, ಇದ್ರೆ ಸಜೆಷನ್ಸ್ ಸಹ ಕೊಡಿ. ನೆಕ್ಸ್ಟ್ ಮಾಡುವಾಗ ಹೇಗೆ ಅಂತ ಇನ್ನೂ ಬೆಟರ್, ಯಾಕಂದ್ರೆ ನಾವೀಗ ವರ್ಷದಿಂದ ವರ್ಷಕ್ಕೆ ಗ್ರೋ ಆಗ್ತಾ ಇದ್ದೇವೆ, ಮುಂಚಿನ ಸಲಕ್ಕಿಂತ ಈ ಸಲ ಇನ್ನೂ ಬೆಟರ್. ಹಾಗೆ ಮತ್ತೆ ಎಲ್ಲ ನಮ್ಮ 80 ಜನ ಮಹಿಳೆಯರು ಸಹ ಅವರವರ ಫೀಲ್ಡಲ್ಲಿ ಅವರವರು ತುಂಬ ಎಕ್ಸ್ಪರ್ಟ್ಸೇ ಇರೋದ್ರಿಂದ ಅವರ ಎಲ್ಲ ಐಡಿಯಾಗಳನ್ನು ತಕ್ಕೊಂಡು ನಾವು ಪವರ್ ಪರ್ಬಾನ್ ಮಾಡೋದ್ರಿಂದ ಪ್ರತಿ ವರ್ಷ ಒಂದೊಂದು ಸ್ಟೆಪ್ ನಾವು ಮುಂದೆ ಹೋಗ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸ್ತದೆ. ಹಾಗಿರುವಾಗ ಎಲ್ಲ ಸೇರಿ ನಮ್ಮ ಜೊತೆ ಕೈ ಜೋಡಿಸಿ, ಎಷ್ಟೋ ಮಹಿಳೆಯರು ನಮ್ಮ ಜೊತೆಗೆ ಇನ್ನೂ ಎಂಟ್ರಿ ಮಾಡ್ಕೊಂಡಿಲ್ಲ, ಪವರ್ ಮೆಂಬರ್ಸ್ ಅಂತ ಆಗಿರಲಿಲ್ಲ, ಮೆಂಬರ್ ಅಂತ ಆಗಿ ನಮ್ಮನ್ನು ಗ್ರೋ ಮಾಡಿ, ನೀವು ಸಹ ಗ್ರೋ ಆಗಿ. ಪವರಲ್ಲಿ ಮೇನ್ ಇರೋದಷ್ಟೇ, ಯು ಗ್ರೋ ಮತ್ತೆ ವಿ ಗ್ರೋ, ಅದೇ ಇರೋದ್ರಲ್ಲಿ ಹೌದು ಇರೋದ್ರಿಂದ ಬನ್ನಿ ಪವರ್ ಅನ್ನು ಬೆಳೆಸುವ. ಮಹಿಳೆಯರು, ನಾವು ಉಡುಪಿ ಮಣಿಪಾಲದ ಮಹಿಳೆಯರು ಎಷ್ಟು ಸ್ಟ್ರಾಂಗ್ ಅಂತ ನಮ್ಗೆ ತೋರಿಸ್ಬೇಕು ಜನರಿಗೆ, ಮತ್ತೆ ನಮ್ಮ ಜೊತೆ ಕೈ ಸೇರಿಸಿ ನೀವು ಸಹ ಬನ್ನಿ ನಮ್ಮ ಜೊತೆಗೆ ಅಂತ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಲ್ಲ, ಎಷ್ಟೋ ಮಹಿಳೆಯರಿಗೆ ಅವರ ಒಳಗಡೆ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಹೊರಗೆ ತರ್ಲಿಕ್ಕೆ ಕರೆಕ್ಟ್ ಆದ ಟೈಮ್ ಸಿಕ್ಕಿರೋದಿಲ್ಲ, ಪ್ಲಾಟ್ಫಾರ್ಮ್ ಸಿಕ್ಕಿರೋದಿಲ್ಲ. ಸೊ ಈಗ ಅಂತದಕ್ಕೆ ಒಂದು ಸಣ್ಣ ನಿಮ್ಮದು ಏನೋ ಒಂದು ಮನೆಯಲ್ಲಿ ನೀವು ಕೂತ್ ಮಾಡುವಂಥದ್ದು ಇರ್ಬೋದು, ಅದನ್ನ ಬನ್ನಿ ನಮ್ಮ ಪವರಿಗೆ ಬಂದು ನೀವು ಮೆಂಬರ್ ಆಗಿ ಜಾಯಿನ್ ಆಗಿ ನೀವು ಅದನ್ನ ಹೇಗೆ ಗ್ರೋ ಮಾಡ್ಬೋದು ಎಲ್ಲವನ್ನು ನೀವು ಇಲ್ಲಿ ಕಲಿಯುವಂತ ಸುಮಾರು ವಿಷಯಗಳಿರ್ತದೆ. ನಮ್ಗೆ ಗೊತ್ತಿಲ್ಲದೆ ನಾವು ಎಷ್ಟೋ ವಿಷಯಗಳನ್ನ ಕಲೀಲಿವಂತ ಆಪರ್ಚುನಿಟಿ ನಿಮ್ಗೆ ಸಿಗ್ತದೆ. ಸೊ ಇದ್ರ ಜೊತೆ ನಾನು ಅದನ್ನು ಹೇಳ್ತೇನೆ, ನಿಮ್ಗೆ ಯಾರು ಪವರ್ಗೆ ಜಾಯಿನ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇದ್ದವ್ರು ಸಹ ಈ ಇದ್ರ ಮೂಲಕ ಕೇಳ್ಕೊಳ್ತೇನೆ.
ಸೊ ಅಂದ್ರೆ ಈಗ ಪವರ್ ಪರ್ಬ ನೀವು ಉಡುಪಿ ಮಣಿಪಾಲ್ನ ಮಹಿಳೆಯರು ಸ್ಟ್ರಾಂಗ್ ಪೀಪಲ್ ಎಂಪವರ್ ಆದಂತಹ ಮಹಿಳೆಯರು ಇನ್ನೊಂದಷ್ಟು ಜನರನ್ನ ಎಂಪವರ್ ಮಾಡ್ಲಿಕ್ಕೆ ಹೊರಟಂತದ್ದು. ಸೊ ಇಲ್ಲಿ ಈಗ ಉಡುಪಿಯಲ್ಲಿ ಮಾಡ್ತಾ ಇದ್ದೀರಿ ಪವರ್ ಪರ್ಬ, ಬೇರೆ ಎಲ್ಲ ಯಾರು ಮಾಡೋದು ಪ್ಲಾನ್ ಏನಾದ್ರು ಉಂಟಾ? ಮೋಸ್ಟ್ಲಿ ಪ್ರಾಬಬ್ಲಿ ಉಡುಪಿಯ ಜನರು ಇದನ್ನ ಹೇಳುವಾಗ ಇನ್ನೊಂದಷ್ಟು ವರ್ಷ ನಮ್ಮ ಊರಲ್ಲಿ ಆಗಿದ್ರೆ ಇರ್ಬೋದಿತ್ತು ಅಥವಾ ನಮ್ಮ ಪ್ಲೇಸ್ ಅಲ್ಲಿ ಆಗಿದ್ರೆ ಒಳ್ಳೇದಿತ್ತು ಅನ್ನುವ ಒಂದಷ್ಟು ಜನರ ಅಭಿಪ್ರಾಯ ಇರಬಹುದು. ಸೊ ಅದೇನಾದ್ರೂ ಇದೆಯಾ, ಅಂದ್ರೆ ಇನ್ನು ಕಮಿಂಗ್ ಇಯರ್ಸ್ ಅಲ್ಲಿ ಏನಾದ್ರು ಅಂತ ಪ್ಲಾನ್ಗಳೇನಾದ್ರೂ ಇದೆಯಾ? ಈಗ ಸದ್ಯಕ್ಕೆ ನಾವು ಉಡುಪಿಯಲ್ಲಿ ಅಂದ್ರೆ ಟಾರ್ಗೆಟ್ ಮಾಡ್ತಿದ್ದೇವೆ, ಯಾಕಂದ್ರೆ ಎಲ್ರಿಗೂ ಪವರ್ ಪರ್ಬ ಅಂದ್ರೆ ಉಡುಪಿ ನೆನಪಾಗ್ತದೆ. ಸೊ ನಾವು ಈಗ ಉಡುಪಿಯಲ್ಲೇ ಪ್ಲಾನ್ ಮಾಡ್ತಿದ್ದೇವೆ. ನೋಡುವ, ಇನ್ನು ಪವರ್ ಮೆಂಬರ್ಸ್ ನೇಷನ್ ವೈಡ್ ಇಂದ ಬಂದ್ರೆ ಮತ್ತೆ ನಾವು ಅಲ್ಲೆಲ್ಲ ಹೋಗಿ ಹಾಕ್ಬೋದು. ಅಂದ್ರೆ ಒಂದು ಉಡುಪಿ ನಮ್ಮ ಪವರ್ ಚಾಪ್ಟರ್ನ ಮಾಡುವ ಒಂದು ಇಂಟೆನ್ಷನ್ ನಮಗೆ 3-4 ವರ್ಷದ ಹಿಂದೆಯೇ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿತ್ತು. ಕೋರ್ ಕಮಿಟಿ ಅದಕ್ಕೊಂದು ತಯಾರಾಗಿತ್ತು. ಅದ್ರ ಬಗ್ಗೆ ಸ್ವಲ್ಪ ಕೆಲಸ ಸಹ ಮಾಡಿತ್ತು. ಅದು ಬೇರೆ ಯಾವುದೋ ಕಾರಣದಿಂದಾಗಿ ಮುಂದುವರಿಲಿಲ್ಲ. ಆದ್ರೆ ಇನ್ನು ಚಾಪ್ಟರ್ಸ್ ಪವರ್ ಇದು ಇನ್ನೊಂದು ಅಲ್ಲಿ ಇಲ್ಲಿ ಅಂತ ಎಡಿಷನ್ ಮಾಡುವ ಬಗ್ಗೆ ಮಾತುಕತೆ ಇದೆ. ಅದು ಮುಂದೆ ಎಕ್ಸಿಕ್ಯೂಟ್ ಆಗ್ಬೋದು ಅನಿಸ್ತದೆ. ಸೊ ನಮ್ಮ ಸ್ಪಂದನ ವಾಹಿನಿಯ ಕಡೆಯಿಂದ ಕೂಡ ನಿಮಗೆ ವಿಶ್ ಮಾಡ್ತೇವೆ. ಈಗ ಹೇಗೆ ನೇಷನ್ ವೈಡ್ ಅಥವಾ ಇಂಟರ್ನ್ಯಾಷನಲಿ ನಿಮ್ಮ ಒಂದು ಎಕ್ಸಿಬಿಷನ್ಗೆ ಹೆಸರಿದೆ ಪವರ್ ಪರ್ಬಕ್ಕೆ, ಸೊ ಹಾಗೆ ನಿಮ್ಮ ಈ ಪವರ್ ಅನ್ನುವಂಥ ಒಂದು ಸಂಸ್ಥೆ ಕೂಡ ಹಾಗೆ ನೇಷನ್ ವೈಡ್ ಬೆಳೀಲಿ ಅಂತ ವಿಶ್ ಮಾಡ್ತಾ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೂ ಸಹ ತುಂಬ ಸೊ ಇಷ್ಟೊತ್ತು ವೀಕ್ಷಕರೇ ಪವರ್ ಪರ್ಬ 23 ಹಾಗೆ ಪವರ್ ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ನಾವು ನಡೆಸಿದ್ವಿ, ನೀವು ಅದಕ್ಕೆ ಕಿವಿಯಾಗಿದ್ರಿ. ಸೊ 13, 14, 15 ಇದೇ ತಿಂಗಳಂದ್ರೆ ನಾಳೆಯಿಂದ ಪ್ರೋಗ್ರಾಮ್ ಇದೆ. ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ. ಖಂಡಿತವಾಗಿ ಏನು ಹೇಳುವಂಥದ್ದು, ವೀಕೆಂಡಿಗೆ ನೀವು ಹೋದರೆ ತುಂಬ ಖುಷಿ ಪಡ್ತೀರಿ, ಹಾಗೆ ತುಂಬ ಎಂಜಾಯ್ ಮಾಡ್ತೀರಿ. ಅದರ ಜೊತೆಗೆ ಒಂದಷ್ಟು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇರಬಹುದು. ಅಂದರೆ ಒಂದಷ್ಟು ಸ್ಟಾಲ್ಗಳನ್ನು ನೋಡುವಾಗ ಹೇಗೆ ಮಹಿಳೆಯರು ಅದನ್ನು ನಿಭಾಯಿಸ್ತಾರೆ ಅನ್ನೋದನ್ನು ನೋಡಿದರೆ ಖಂಡಿತವಾಗಿಯೂ ಅದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸೇ. ಸೊ ಹೋಗಿ ವಿಸಿಟ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ನಾನು ಭಾವನಾ ವಿಷ್ಣುಮೂರ್ತಿ ಕೆರೆಮಠ ಇನ್ನಷ್ಟು ಇಂತಹ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ.